बॉस इतना नंबर ಕೊಡ್ಲಿ ಹಲೋ 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 ಬೇಸ್ ಗಾಡಿ ಹಲೋ 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 विघ्नेशाय सरस्वती पार्वती दक्षिणामूर्ते सकल कार्य विजयी ಕರೀದೇ ಇರೋದು दक्षिणामूर्ति सकल कार्य विजयी भव ಉದದಿ ಕೊಂಡ ಮುದದಿಂದ ನಿನ್ನ ಕೊಂಡಾಡುವೇನೋ ಅನವರತ ಮದಮೂಲ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡ ಪರಬ್ರಹ್ಮ ಪರಬ್ರಹ್ಮ ರೂಪ ವೇದಾಂತ ಸಾರ ಔಟ್ಪುಟ್ ಸೆಟ್ಟಿಂಗ್ ದಿವ್ಯಾಂಗಿ ಕಮಲ ಮುರಳಿ ಕೊಂಡ ಗಿರಿಜಾತಿ ಗಿರಿಜಾತಿ ಅಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಚಿತ್ರ ಅಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಚಿತ್ರ ಮುದದಿ ರವ ಸಾಧ್ಯವ ಮಾಡಿ ಹರಿನದರಿಲ್ಲ
ಅರ್ಚಿಸಿ ಪೂಜಿಸಿ ಹರವಿರಚಿಗಳೆಲ್ಲ ಜಯ ಜಯ ಜಯವೆನಲು ಜಯ 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 ಜಯವೆನಲು ವರವಿಂದು ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಪೊಗಳ ನಡುವಲ್ಲ ಧರಣಿಯನು ಪತ್ತಿರ್ತ ಮಹಜೆ ಜಗವಿದೋ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ದೇವ ಜಗದೀಶ ಮುದದಿಂದ ನಿನ್ನ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವಂದಿತಾನೆ ಸುಜನರ ತ್ರಿಜಗವಂದಿತಾನೆ ಸುಜನರ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಓದದಿ ನಿನ್ನಯ ಪಾದವತೋ ಓದದಿ ನಿನ್ನಯ ಪಾದವತೋ ಸಾಧು ಬಂದಿದ್ದನೆ ಆದರದಲ್ಲಿ ಸಾಧು ಬಂದಿದ್ದನೆ ಆದರದಲ್ಲಿ ಆಚಾರ್ಯುಷರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮುಷ್ಕವಾಹನ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಇಂದಿರೆಗೆ ನನ್ಮಾಗಿ ಹಾಗೆ ಸರ್ ಇಂದಿರೆಗೆ ತನವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸದ್ದಣಿಗೆ ಬರಬಂದು ಪೇಳುವೆ ನೀ ಭಸ್ಮಾಸುರ ಮೋಹಿನಿ ಎಂಬಿ ಕಥಾ ಕವಿಗಳ ಸದ್ದಣಿಗೆ ಬರಬಂದು ಮಾಡಿದರೆ ಕಥಾ.
इधर ही बैठो, मैं 2 मिनट में बाहर ही जा रहा हूँ। ಭಸ್ಮವಾನೆ ಪಿಸಲು ಜಗೆ ಭಸ್ಮವಾನೆ ಪಿಸಲು ಕೊಯ್ಯುತ್ತ ಬಂದಳು ಪಾರ್ವತಿ ಕೊಯ್ಯುತ್ತ ಬಂದಳು ಹೂವ ಕೊಯ್ಯುತ್ತ ಬಂದಳು ಬೆಳಗಿದಳು ಈಚೆಗೆ ಆರತಿ ಬೆಳಗಿದಳು ಸುರಾಜಿತಲಿಂಗಂ ನಿರ್ಮಲವಾಸಿತಲಿಂಗಂ ಆರತಿ ಬೆಳಗಿದಳು ಈಚೆಗೆ ಆರತಿ ಬೆಳಗಿದಳು ದಿನದ ತಕ ತಿಮಿ ತಕ ಜನ ತಕ ತಿಮಿ ತಕ ಜನ ತಕ ತಿಮಿ ತಕ ಜನ ದಿನದ ತತ್ತಗಿಡ 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 ಧಿತ್ತ ತತ್ತಗಿಡ 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 ಧಿತ್ತ ತತ್ತಗಿಡ 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 ಧಿತ್ತ ತಗದಗಿಡ 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 ಧಿತ್ತ ತತ್ತಿತ್ತಗದಿನದ ತತ್ತಿತ್ತಗದಿನದ ತಗದಿನ 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 ಧಿತ್ತ ತಗದಿನ ತಗದಿನ ಪ್ರತಿವಾಸನು ಕಾರ್ಯವನು
ಭಾಗ್ಯವನ್ನು ಇದುವೇ ಕೈಲಾಸ. ಹೌದು. ತ್ರೈಮೂರ್ತಿಗಳ ಜನನೆ ಎನ್ನುವುದು ಹಾ ಜಗನ್ಮಾತೆಯಾದಂತಹ ಆದಿಮಾಯ ನೇಮದಿಂದ ಆದದ್ದು. ಹೌದು. ಕೇವಲ ಜನಿಸಿದಕ್ಕೆ ನಮ್ಮ ಬದುಕು ಎನ್ನುವುದು ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಹಾ. ಇರುವುದಕ್ಕೆ ಒಂದೊಂದು ಲೋಕ, ಹೌದು. ಹಿಡಿಯುವುದಕ್ಕೆ ಒಂದೊಂದು ಆಯುಧ, ಹಾ ಮಾಡುವುದಕ್ಕೆ ಒಂದೊಂದು ಕಾರ್ಯ, ಹಾ ಎಲ್ಲವನ್ನ ನಮ್ಮಮ್ಮ ಆದಿಮಾಯ ಅನುಗ್ರಹಿಸಿದ್ದು. ಹೌದು. ಅದೇ ರೀತಿ ಹಾ ಆದಿಮಾಯ ಆದೇಶದ ಮೇರೆಗೆ ಹಾ ಕೈಲಾಸಕ್ಕೆ ನಾಚನಾಗಿ ಮಂಜುಗಿರಿಗೆ ನಾಥ ನೆನೆಸಿಕೊಂಡಂತ ನನ್ನನ್ನು ಹಾ ಭಕ್ತ ಕೋಟಿಗಳೆಲ್ಲರೂ ಮಂಜುನಾಥ ಎನ್ನುವ ಹಾಗೆ ಹೌದು. ಕೊಂಡಾಡುವ ತದ್ರೀತಿಯಲ್ಲಿ ಹಾ ತಾಯಿ ಕೊಟ್ಟಂತ ಕಾರ್ಯ ಲಯ ಕಾರ್ಯ ಹಾ ಯಾವುದನ್ನು ಚಾಚು ತಪ್ಪದೆ ಹಾ. ಮಾಡುತ್ತಾ ಬಂದು ನಾನಿದ್ದೇನೆ. ಹಾ ಯಾಕೆಂತ ಹೇಳಿದ್ರೆ ಸೃಷ್ಟಿಯ ನಿಯಮವೇ ಹಾಗೆ. ಹೌದು. ಹುಟ್ಟಿದವ ಮರಣ ಎಲ್ಲಿಯವರೆಗೆ ಬರುತ್ತದೆಯೋ ಹಾ. ಅಲ್ಲಿಯವರೆಗೆ ಯಾವ ರೀತಿಯಾಗಿ ಬದುಕನ್ನ ಬದುಕಬೇಕು, ಹಾ. ಅದು ವಿಧಿಯ ನಿಯಮವಾದ್ರೆ ಆದರೆ ಕಾಲಕ್ಕೆ ಅನುಗುಣವಾಗಿ ಹಾ. ಯಾವುದೇ ಒಂದು ಕೊರತೆಗಳು ಬಾರದೆ ಭಂಗವನ್ನ ತಾರದೆ ಹಾ. ಲಯ ಮಾಡುವಂತ ಕಾರ್ಯ ನನ್ನದ್ದಾದ್ದರಿಂದ ಹಾ. ಒಂದು ಲೆಕ್ಕದಲ್ಲಿ ನನ್ನ ಕಾಲ ನೋವು ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಹೌದು. ಅದೇ ರೀತಿ ಹಾ. ಕಾಲಾಂತರವಾಗಿ ಬದುಕಿನವರು ಯಾರೂ ಇಲ್ಲ. ಹಾ. ಯಾಕೆಂತ ಹೇಳಿದ್ರೆ ನನ್ನನ್ನ ಕೆಣಕುವುದಕ್ಕೆ ಮುಂದಾದವರು ಹಾ. ಮೃತ್ಯು ಲೋಕವನ್ನ ಸೇರುವುದೇ ವಿನಃ ಹೌದು. ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗುವುದಿಲ್ಲ. ಹಾ ಹಾ ಹಾಗೆಯೇ ಸಂತೋಷದಿಂದ ಇಲ್ಲಿ ಜೀವನವನ್ನ ನಾವು ಸಾಗಿಸುತ್ತಾ ಇದ್ದವರು ಹಾ ಭಕ್ತ ಕೋಟಿಗಳೆಲ್ಲ ನನ್ನನ್ನು ಹಾ. ಹರಹರ ಮಹದೇವ, ಶಂಭೋ ಶಂಕರ, ಹಾ. ರುಂಢಮಾಲ ಮೃತ್ಯುಂಜಯ ಕಪರ್ಲಿ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಹೌದು. ಕೇವಲ ನನ್ನ ಬಗ್ಗೆ ಮಾತ್ರ ಹೇಳುವುದಲ್ಲ, ಮತ್ತೆ ನಿಮ್ಮ ವಿಚಾರದಲ್ಲಿ ಹೇಳುವುದಾದ್ರೆ ಸಪ್ತನಾಗುವೆ ಭಸ್ಮ ಮಣಿಗೊಂಡವಾಗು, ಸಪ್ತನಾಗುವೆ ಭಸ್ಮ ಮಣಿಗೊಂಡವಾಗು. ವಿಸ್ಮಯ ಚರಿತೆ ನೀನು. ಯಾಕೆ ಗೊತ್ತುಂಟಾ? ಯಾಕೆ? ಕೇವಲ ಹೆಣ್ಣಾದವಳು ಹೆಂಡತಿಯಾಗಿರುವುದು ಮಾತ್ರ ಅಲ್ಲ, ಹಾ. ಅಕ್ಕನಾಗಿಯೋ ತಂಗಿಯಾಗಿಯೋ ಹಾ. ತಾಯಿಯಾಗಿಯೋ ಹಾ. ಇರುವುದಕ್ಕೆ ಅರ್ಹತೆ ಎನ್ನುವುದನ್ನ ತೋರಿಸಿದಿದ್ದರೆ ಹಾ. ಅದು ನೀನು. ಯಾಕೆ ಕೇಳಿದ್ರೆ ಹಾ. ಪ್ರಪ್ರಥಮದಲ್ಲಿ ನೀನು ಆದಿಮಾಯ ಆಗಿದ್ದವಳು. ಆಗ ಆದಿಮೂರ್ತಿಗಳನ್ನ ಸೃಷ್ಟಿಸಿದೆ, ಹಾ. ತಾಯಿಯಾಗುವುದಕ್ಕೆ ಮುಂದಾದೆ. ಹಾ. ಅಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ? ಆಮೇಲೆ ಕೇವಲ ಹಾಗಿದ್ದರೆ ಸಾಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಹಾ ಮಹಿಷನನ್ನ ನೀನು ವಧಿಸಿದೆ. ಹಾ. ಅಲ್ಲಿ ನವದುರ್ಗೆಯಾಗಿ ಕಂಗೊಳಿಸಿಕೊಂಡು ಹಾ. ಒಂದೊಂದು ರೂಪದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ರೀತಿಯಲ್ಲಿ ದೈತ್ಯರನ್ನ ಮೆಟ್ಟುವುದರ ಮುಖೇನ ಹಾ. ನವರಾತ್ರಿಯನ್ನು ಆಚರಿಸುವ ಹಾಗೆ ಮಾಡಿದೆ. ಅಷ್ಟು ಮಾತ್ರವಲ್ಲ, ಮತ್ತೆ? ರಕ್ತ ಬೀಜನನ್ನ ಕೊಂದು ರಕ್ತೇಶ್ವರಿ ನೀನಾದೆ. ಚಂಡ ಮುಂಡರನ್ನ ಕೊಂದು ಚಂಡಿಕಾಂಬೆ ಎನ್ನುವ ಹಾಗೆ ಕೊಂಡಾಡಿದು. ಹಾ ಶುಂಭನನ್ನ ಕೊಲ್ಲುವುದರ ಮುಖೇನ ಶಾಂಭವಿಯನ್ನಾಗಿಸಿಕೊಂಡೆ ನೀನು. ಹಾ ಹಾಗೆ ನಿನ್ನ ವಿಚಾರದಲ್ಲಿ ಯೋಚನೆ ಮಾಡುವುದಕ್ಕೆ ಹೊರಟರೆ ಹೋದ್ರೆ ವಿಸ್ಮಯ ಚರಿತ್ರೆ
ಛೇ, ಹಾ ಖಂಡಿತವಾಗಿ ಹೌದು. ಹ್ಮ್ ಆದ್ರೆ ಒಂದು ವಿಷಯವನ್ನು ಹೇಳ್ತೇನೆ ಕೇಳು. ಏನು ಪ್ರಭು? ಆದಿಯಲ್ಲಿ ನಿನಗೆ ಯಾವ ಶಕ್ತಿ ಇದೆಯೋ ಹಾ ಆ ಶಕ್ತಿ ಇದ್ದದ್ದೇ ಹೌದು ಅಂತ ಆದ್ರೆ ಆದ್ರೆ ಆದಿಮಾಯೆ ಪೂರ್ತಿ ಆಗಬೇಕು ಅಂತ ಆದ್ರೆ ವಿವಾಹ ಸಂಸ್ಕಾರವು ಆಗಬೇಕು. ಸತ್ಯ. ಅದಕ್ಕೋಸ್ಕರ ಅಲ್ವೇ ನೀನು ಹಾ ನನ್ನಿಂದಲೇ ದಹಿಸಲ್ಪಟ್ಟು ಮತ್ತೆ ನನ್ನ ಕೈಯನ್ನ ಹಿಡಿದವಳಿದ್ದೀಯ. ಹೌದು. ಏನೇ ಆಗಲಿ ಸರ್ವಶಕ್ತ ಸ್ವತಂತ್ರಳು ನೀನಾಗಿದ್ದೀಯ. ಹಾ ಈಗ ಏನು ನನ್ನ ಮಡದಿಯಾಗಿ ಹಾ ಲೋಕದ ಆಗು ಹೋಗುಗಳಿಗೆ ತನ್ನ ಕಾರ್ಯಕ್ಕೆ ಪೂರಕವಾಗಿ ನಿಂತವಳು ನೀನು. ಹಾ ಆದ್ರೆ ರಮಣಿ, ಏನು ಪ್ರಭು? ಇವತ್ತಿನ ವಿಚಾರದಲ್ಲಿ ಸರಿಯಾಗಿ ಯೋಚನೆ ಮಾಡು. ಏನದು? ತ್ರಿಕಾಲದಲ್ಲಿ ಭಸ್ಮವನ್ನ ಲೇಪಿಸಿಕೊಳ್ಳುವನು ನಾನು. ಹೌದು. ಯಾವಾಗ ನಾನು ಭಸ್ಮಾಂಬರಧರನಾಗಿ ಹಾ. ತಾಂಡವ ನಾಟ್ಯವನ್ನ ಸಂತೋಷದಿಂದ ಮಾಡುತ್ತೇನೋ ಆಗ ಲೋಕ ಎಲ್ಲವೂ ಸಂತೋಷದಿಂದಲೇ ಇರುತ್ತದೆ. ಹಾ ಈಗ ಭಸ್ಮವನ್ನ ಧರಿಸಿಕೊಳ್ಳುವ ಸಮಯ ಇದಾದ್ದರಿಂದ ಹಾ ಭಸ್ಮವನ್ನ ನಿತ್ಯವೂ ತರುವಳು ನೀನು. ಸತ್ಯ. ಇದು ಕಪ್ಪ ಕಾಲ ಆದ್ದರಿಂದ ಹಾ. ಈ ಸಮಯದಲ್ಲಿ ನೀನು ಹೋಗಿ ಹಾ ಭಸ್ಮವನ್ನ ತೆಗೆದುಕೊಂಡು ಬರ್ಬೇಕು. ಪ್ರಭು, ಪ್ರತಿನಿತ್ಯ ನಾನು ಮಾಡುವಂತಹ ಕರ್ತವ್ಯ ಅಲ್ಲವೇ? ಹೌದು. ಹೀಗಿರುವಾಗ ನಾನು ಇವತ್ತು ಕಾರ್ಯ ನಿರತಳ ಆಗದೇ ಇರುವುದಕ್ಕೆ ಕಾರಣ ಹಾ. ನಮ್ಮ ಕೈಲಾಸದಲ್ಲಿದ್ದಂತಹ ಹರಗಣಗಳೆಲ್ಲರೂ ಓಂ ನಮ ಶಿವಾಯ ಎಂಬುದಾಗಿ ನಿಮ್ಮನ್ನ ಕೊಂಡಾಡ್ತಾ ಇದ್ದಾರೆ. ಹೌದು. ಆ ಅವರ ಮಂತ್ರವನ್ನು ಕೇಳಿ ಮತ್ತೆ ನಿಮ್ಮ ತಾಂಡವವನ್ನು ನೋಡಿ ನಾನು ಅದರಲ್ಲಿಯೇ ತಲ್ಲಿನಲ್ಲ ಆದವಳು. ಈ ಕಾರ್ಯವನ್ನು ಮರೆತ ಬಿಟ್ಟೆ. ಹೌದು. ಅದರೊಂದು ಏನು? ನಿನಗೆ ಮರೆವೆಯಾಗಿದೆ ಎನ್ನುವ ಕಾರಣಕ್ಕಾಗಿ ಗಂಡನಾದವರು ನೆನಪಿಸಿದ್ದಾರೆ ಹಾ. ಎನ್ನುವಂತ ಒಂದು ಕಾರಣಕ್ಕೆ ಹಾ ಬೇಗ ಹೋದಂತ ನೀನು ಹಾ. ವೇಗವಾಗಿ ಬರಬೇಕೆನ್ನುವ ಕಾರಣಕ್ಕಾಗಿ ಹಾ ಸುಮ್ಮನೆ ಭಸ್ಮವನ್ನು ಹಿಡಿದುಕೊಂಡು ಬರಬಾರದು. ಮತ್ತೆ ಅದರಲ್ಲಿ ಒಂದು ಜಾಗರೂಕತೆ. ಹೊಲಸಾದ ವಸ್ತುಗಳು ಭಸ್ಮದೊಳಗಿರುವುದು. ಹೊಲಸಾದ ವಸ್ತುಗಳು ಭಸ್ಮದೊಳಗಿರುವುದು. ತೊಲಗಿದುದನ್ನು ಬಿಟ್ಟೆ ಹಾ ಪತಿದೇವರು ಸೂಚಿಸಿದ್ದಾರೆ ಬೇಗನೆ ಮಾಡಬೇಕೆನ್ನುವ ಕಾರಣಕ್ಕಾಗಿ ಹಾ. ಹೋಗಿ ಭಸ್ಮವನ್ನು ಹಾಗೆ ಎತ್ತಿಕೊಂಡು ಬರಬಾರದು. ಆದಿತ್ಯ. ಯಾಕೆ ಗೊತ್ತುಂಟ? ಯಾಕೆ? ಕಲ್ಮಶ ಯಾವ ಕಾರಣಕ್ಕೂ ಭಸ್ಮದಲ್ಲಿ ಇರಕೂಡದು. ಹಾ ಶುದ್ಧವಾದ ಭಸ್ಮವನ್ನ ಲೇಪಿಸಿಕೊಳ್ಳುವವನು ನಾನು. ಎಂತ ಸಂದರ್ಭ ಬಂದರೂ ತೊಂದರೆ ಇಲ್ಲ. ಹಾ ವೇಗವಾಗಿ ಬರಬೇಕೆನ್ನುವ ಕಾರಣಕ್ಕೆ ಕಲ್ಮಶ ಇರುವಂತ ಭಸ್ಮವನ್ನ ತರಬೇಡ. ಇಲ್ಲ. ತಂದದ್ದೇ ಹೌದು ಅಂತ ಆದ್ರೆ ಆಪತ್ತು ಬರ್ತದೆ. ಹಾ. ನಾನು ಅದನ್ನ ಧರಿಸಿಕೊಳ್ಳುವುದಿಲ್ಲ. ಹಾ. ಹಾಗಾಗಿ ನಿಷ್ಕಲ್ಮಶವಾದ ಹಾ. ಶುದ್ಧವಾದ ಭಸ್ಮವನ್ನ ಹಾ. ತೆಗೆದುಕೊಂಡು ಬರ್ತೀಯ. ಅಪ್ಪಣೆ. ಲೇಪಿಸಿಕೊಳ್ಳಬೇಕು. ಹಾಗಾದ್ರೆ ಭಸ್ಮವನ್ನ ಅಭಿಮಂತ್ರಿಸಿ ನಾನು ಲೇಪಿಸಿಕೊಳ್ಳುವುದು. ಹಾ ಅಭಿಮಂತ್ರಿಸುತ್ತೇನೆ.
ಲೇಪಿಸಿಕೊಳ್ಳುವುದಕ್ಕೆ ಕೊಡುತ್ತಾ ಇದ್ದೀಯ. ಹೌದು. ಅಭಿಮಂತ್ರಿಸಿ ಲೇಪಿಸಿಕೊಳ್ಳುವ ಕಾರಣಕ್ಕಾಗಿ ಅಭಿಮಂತ್ರಿಸುವುದಕ್ಕೆ ಮುಂದಾದ್ರೆ ಹಾ, ಏನೇ ಸ್ವಾಮಿ. ಭಕ್ತರ ಶುದ್ಧವಾದಂತ ಚಿತಾಭಸ್ಮವನ್ನ ಹೊತ್ತುತ್ತಾ ಅಂತ ಹೇಳಿದ್ರೆ ಹಾ, ಕಲ್ಮಶ ಇರುವಂತ ಭಸ್ಮವನ್ನ ತಂದಿದ್ದೀಯ. ಹಾ. ಇದನ್ನ ನಾನು ಲೇಪಿಸಿಕೊಳ್ಳುವುದಾ? ಮತ್ತೆ ನಾನಲ್ಲೇನಲ್ಲೇ ಯಾಕೆ ಗೊತ್ತುಂಟ? ಯಾಕೆ ಪ್ರಭು? ಭಸ್ಮನಿ ಹಾ, ಹೊಲಸಿಹುದಲ್ಲೇ ಹೊಲಸಿರುವಂತ ಭಸ್ಮವನ್ನ ಯಾವತ್ತೂ ನಾನು ಲೇಪಿಸಿಕೊಂಡವನಲ್ಲ, ಲೇಪಿಸಿಕೊಳ್ಳುವುದಿಲ್ಲ. ಹಾ, ಈ ವಿಷಯದಲ್ಲಿ ಹಾ, ಉಳಿದವರು ಯಾರಾದ್ರೂ ತಪ್ಪು ಮಾಡಿದ್ರೆ ಹಾ. ದೇವನಾಗಿ ಕ್ಷಮಿಸಬಹುದು. ಹೌದು. ಅದಲ್ಲ ನಿನಗೆ ಗೊತ್ತಿಲ್ಲದೆ ಇಂಥದ್ದೊಂದು ಭಸ್ಮ ತಂದದ್ದೇ ಹೌದು ಅಂತಾದ್ರೆ ಆದ್ರೆ ಅದಕ್ಕೂ ಕ್ಷಮೆಯನ್ನ ಕೊಡಬಹುದಿತ್ತು. ಹೌದು. ನಿನಗೆ ಎಚ್ಚರ ತಪ್ಪುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಖಂಡಿತವಾಗಿ ನಾನು ಇದನ್ನ ಲೇಪಿಸಿಕೊಳ್ತಾ ಇದ್ದೆ. ಅರಿವು ಪ್ರಪ್ರಥಮದಲ್ಲಿಯೇ ಮೂಡಿಸಿದ್ದೇನೆ. ಹೌದು. ಯಾವ ಕಾರಣಕ್ಕೂ ಹೊಲಸಾದ ಭಸ್ಮವನ್ನ ತರಬೇಡ, ನಾನು ಲೇಪಿಸಿಕೊಳ್ಳುವುದಿಲ್ಲ. ಶುದ್ಧವಾದ ನಿಷ್ಕಲ್ಮಶವಾದಂತ ಭಸ್ಮವನ್ನ ತೆಗೆದುಕೊಂಡು ಬಾ ಎನ್ನುವ ಹಾಗೆ. ಹೌದು. ಆದ್ರೆ ನೀನು ಮಾತ್ರ ಹಾಗಲ್ಲ, ಅವಸರದಿಂದಲೋ ಏನೋ ಗೊತ್ತಿಲ್ಲ ಕಲ್ಮಶ ಇರುವಂತ ಭಸ್ಮವನ್ನ ನೀನು ತಂದವಳಿದ್ದೀಯ. ಹೌದು. ಇದನ್ನ ನಾನು ಲೇಪಿಸಿಕೊಳ್ಳುವುದಿಲ್ಲ, ಲೇಪಿಸಿಕೊಳ್ಳಿ ಪ್ರಭು. ಲೇಪಿಸಿಕೊಳ್ಳುವುದಿಲ್ಲ. ಮತ್ತೆ ಇಂಥ ಭಸ್ಮ ಯಾವ ಕಾರಣಕ್ಕೂ ನನ್ನ ಸಮೀಪ ಇರಬಾರದು. ಮತ್ತೆ ಹಾಗಾಗಿ ಇದನ್ನ ಬಿಸಾಡುತ್ತೇನೆ. ಇದನ್ನ ಹಿಂದೆಂದು ಚದುರವಷ್ಟರತಿ ಹಿಂದೆಂದು ಚದುರುವಷ್ಟರತಿ ಕಾಂತಿಯು ತಡೆದು ಕಾಂತಿಯು ತಡೆದು ಬಗೆ ಹೇಳಿದಳು. ಭಸ್ಮವ ಕೆಳಗಿಡಲು ಭಸ್ಮವ ಕೆಳಗಿಡಲು ಬಹುದು ಕೆಡುಕುಗಳು. ರಮಣ ಯಾಕೆ ನಾನು ತಂದಂತಹ ಈ ಭಸ್ಮದಲ್ಲಿ ಕಲ್ಮಶ ಇತ್ತು ಎನ್ನುವಂತಹ ಕಾರಣದಿಂದಾಗಿ ಹಾ. ನನ್ನಿಂದ ತಪ್ಪಾಗಿದೆ ಸತ್ಯ. ಹಾ. ಕಣ್ದೋಷದಿಂದ ಆದಂತಹ ಈ ಕಾರ್ಯಕ್ಕೆ ಹಾ. ನಾವು ಕ್ಷಮೆಯನ್ನು ಕೊಡುವುದರ ಜೊತೆಯಲ್ಲಿ ಹಾ. ಈ ಭಸ್ಮವನ್ನು ನೀವು ಎಸೆಯುವುದಕ್ಕೆ ಮುಂದಾಗಬಾರದು ಪ್ರಭು. ಯಾಕೆ ಯಾಕೆ ಅಂತ ಹೇಳಿದ್ರೆ ಹಾ. ನೀವು ಪ್ರಪಂಚದ ತಂದೆ ಎನಿಸಿಕೊಂಡವರು. ಹ್ಮ್. ಯಾವ ಕಾರಣಕ್ಕೂ ನೀವು ತಪ್ಪುದು ತರವಲ್ಲ. ಹ್ಮ್. ಎಲ್ಲಿಯಾದ್ರೂ ಈ ಅಭಿಮಂತ್ರಿಸಿದಂತಹ ಭಸ್ಮವನ್ನ ಹ್ಮ್. ನೀವು ಧರೆಗೆ ಎಸೆದಿರಿ ಅಂತಾದ್ರೆ ಹ್ಮ್. ಖಂಡಿತವಾಗಿ ಮುಂದೆ ಕೆಡುಕಾಗ್ತದೆ ಎನ್ನುವುದಾಗಿ ನನ್ನ ಮನಸ್ಸು ಹೇಳ್ತಾ ಉಂಟು. ಅದಕ್ಕೆ ಇದನ್ನು ಲೇಪಿಸಿಕೊಳ್ಳಿ ಪ್ರಭು. ಪಾರ್ವತಿ, ನಿನ್ನಲ್ಲೇ ಕೇಳ್ತೇನೆ, ಏನು? ಮನೆಯಲ್ಲಿ ಅಡುಗೆಯನ್ನ ಮಾಡಿ ಊಟ ಮಾಡ್ತೇವೆ ಯಾಕೆ? ಯಾಕೆ? ಹೊರಗಡೆಯಲ್ಲಿ ಆದ್ರೂ ಭೋಜನವನ್ನ ಸ್ವೀಕರಿಸಿದರೆ ಹಾ. ನಮ್ಮ ಆರೋಗ್ಯ ಹಾಳಾಗುತ್ತದೆ ಎನ್ನುವ ಕಾರಣಕ್ಕಾಗಿ. ಸತ್ಯ. ಅದೇ ರೀತಿ ನಿನ್ನಲ್ಲಿ ನಿಷ್ಕಲ್ಮಶವಾದಂತ ಭಸ್ಮವನ್ನ ತೆಗೆದುಕೊಂಡು ಬಾ ಎನ್ನುವಾಗ ಹೇಳಿದೆ. ಯಾಕೆ? ಯಾಕೆ? ಕಲ್ಮಶ ಇರುವಂತ ಭಸ್ಮವನ್ನ ನಾನು ಲೇಪಿಸಿಕೊಂಡರೆ ಹಾ. ಅಪವಿತ್ರವಾಗುತ್ತದೆ ಎನ್ನುವ ಕಾರಣಕ್ಕಾಗಿ. ಓಹೋ. ಈಗ ನೀನು ತಂದವಳು ಕಲ್ಮಶ ಇರುವಂತ ಭಸ್ಮವಾದ್ರೂ ತೊಂದರೆ ಇಲ್ಲ, ಹಾ. ಲೇಪಿಸಿಕೊಳ್ಳಿ ಎನ್ನುವಾಗ ಹೇಳ್ತಿ ಅಂತ ಆದ್ರೆ ಹೌದು. ಏನು ಹೊರಗಡೆಯಿಂದ ಅಡುಗೆಯನ್ನ ಊಟ ಮಾಡಿದ ಹಾಗೆ ಹಾ. ನನ್ನ ತನವನ್ನು ನಾನು ಹಾಳು ಮಾಡಿಕೊಳ್ಳದೆ ಎನ್ನುವ ಕಾರಣಕ್ಕಾಗಿಯಾ? ಹಾಗಲ್ಲ ಪ್ರಭು. ಮತ್ತೇನು? ಖಂಡಿತವಾಗಿ ಇದನ್ನು ನೀವು ಎಸೆದರೆ ಹಾ. ಕೇಡಾಗ್ತದೆ ಎನ್ನುವುದಾಗಿ ನನ್ನ ಮನಸ್ಸು ಹೇಳ್ತಾ ಉಂಟು. ಎಸೆದರೆ ಕೇಡಾಗುತ್ತದೆ ಎನ್ನುವುದು ನೀನು ಹೇಳ್ತೀಯ. ಹೌದು. ಲೇಪಿಸಿಕೊಂಡರೆ ನನಗೆ ಕೇಡಾದ್ರೆ ತೊಂದರೆ ಇಲ್ವಾ? ಹಾಗಾಗಬಾರದು. ಅದಕ್ಕಾಗಿ
ಇದನ್ನು ನಾನು ಲೇಪಿಸಿಕೊಳ್ಳುವುದಿಲ್ಲ. ಯಾವ ಕೆಡುಕಾದರೂ ಉತ್ತರ ಇಲ್ಲ. ಈ ಪುಷ್ಪವನ್ನು ನಾನು ಯಾವ ಕಾರಣಕ್ಕೂ ಲೇಪಿಸಿಕೊಳ್ಳುವುದಿಲ್ಲ. ನಾನು ಹೇಳಿದ ಕಾರ್ಯವನ್ನು ನಿಷ್ಠೆಯಿಂದ ನೀವು ಮಾಡಲಿಲ್ಲ. ತಣಿಯದ ಹಸಿವು ಕಂಡು ತಣಿಯದ ಹಸಿವು ಕಂಡಾಗ ಶಿವನೇ ಮಾಡಿಸಿದ ಮಾತನಾಡಬೇಕು ಮಾತನಾಡಬೇಕು ಅಂತ ಪ್ರಪಂಚದಲ್ಲಿ ಆತ ಇದ್ದಾನೆ. ಶಿಕ್ಷಣಾಭ್ಯಾಸ ಆಗಬೇಕು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹೌದಲ್ವಾ? ಸ್ವಲ್ಪ ಜ್ಞಾನವನ್ನು ಬರಬೇಕು ಅವನಿಗೆ. ये लाइट की वजह से क्या? लाइट की वजह से ना ಈಗ ಸದ್ಯ ಪರಿಸ್ಥಿತಿ ಸರಿಯಾಗಿ ಅಭ್ಯಾಸ ಮಾಡಬೇಕು ಅಂತ ನಾನು ಹೇಳ್ಬೇಕು. ಯಾರು ನೀನು? ಹೇಳುವುದಕ್ಕೆ ಪ್ರಾರಂಭಿಸಿದ್ದಾನೆ. ಹೌದು, ಇನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು. ಹೌದೌದು. ಬಾ ಕೆಳಗೆ ಎದುರುಬಡಿ. ಸರಿ, ನಾವೇ ಸರಿ ಮಾಡ್ಬೇಕು. ಹೌದು. ನಾನು ಅವಳು ನಿನ್ನ ಅಮ್ಮ. ಅವಳು ನನ್ನ
ಅಮ್ಮ. ಆದ್ದರಿಂದ ನನಗೆ ಅಮ್ಮ. ಆ, ಈಗ ನಿನ್ನ ಹೆಂಡತಿ ಆ, ನನ್ನ ಅಮ್ಮ. 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 ಅಪ್ಪ ಆ, ದೇವಮ್ಮ. ದೇವಮ್ಮ. ಅಮ್ಮ ದೇವ. ಮೇಲೆ ಮಗ. ಅಪ್ಪ ಅಮ್ಮ ಆ. ಆಮೇಲೆ ಮಗ. ಅಪ್ಪ ಅಮ್ಮ ಮೇಲೆ ಮಗ. ಮಗ. ಅಪ್ಪ ಅಮ್ಮ. ಆ, ದೊಡ್ಡ ಹೊಟ್ಟೆ ಆ. ಹಿಂದೆ ಬೀಗುತ್ತಾಳೆ. ಅವನ್ ಗಣಪತಿ. ನಿನ್ನ ಮಗ ಗಣಪತಿ ನನಗೇನಾಗಬೇಕು? ಏನಾಗಬೇಕು? ನನ್ನ ಅಣ್ಣ ಆ, ಗಣಪ. ಗಣಪ. ಓ ಗಣಪಣ್ಣ ಆ, ನಮೋ ನಮಃ. ಆ, ಆ, ಅರಿವ ಯಾವುದು? ಭೀಕರಾಕೃತಿ ಆ, ನನ್ನ ಇದ್ದಾರೆ. ಆ, ಓ ಅವನ ಮಗ ವೀರಭದ್ರ. ಇವನು ನಿನ್ನ ಮಗನೇ, ವೀರಭದ್ರ ನನ್ನ ಅಣ್ಣ. ಅಣ್ಣ. ಓ ವೀರಭದ್ರ ನಮೋ ನಮಃ. ಹ್ಮ್. ಆ, ಓ, ನನ್ನ ಹಾಗಲ್ಲ, ಆ, ನಿನ್ನ ಹಾಗಲ್ಲ. ಆ, ಇದೆಂತದಪ್ಪ ಇದು? 6 ತಲೆ. ಅಲೆ ಆ, ಅವ ಪಠಾನನ ಷಡಾನನ ಷಣ್ಮುಖ. 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 ಆ, ಸುಬ್ರಹ್ಮಣ್ಯ. ಸುಬ್ಬಣ್ಣ. ಸುಬ್ಬಣ್ಣ. ಆ, ಇರ್ಲೇನಪ್ಪ. ಇವರೆಲ್ಲ ನಮ್ಮ ಪ್ರಮತಾದಿ ಗಣಗಳು, ಹರ ಗಣಗಳು ಇವರೆಲ್ಲ. ಇವರೆಲ್ಲ ಹಗರಣ. ಯಾರಾದ್ರೂ ವ್ಯತ್ಯಾಸ ಮಾಡಿದ್ರೆ ಮಾತ್ರ ಇವರೆಲ್ಲ ಹರಗಣಗಳು. ಆ ಹಗರಣ. ಹರಗಣ. ಕೆಳಗೆ ಕಾಣು ಭೂಮಿ, ಬೀಸುವುದೇನು? ಗಾಳಿ, ಉರಿಯುವುದೇನು? ಬೆಂಕಿ, ಹರಿಯುವುದೇನು? ನದಿ, ಅಲ್ಲೆಲ್ಲ ಕಾಣುವುದೇನು? ಮರ, ನದಿ, ಪರ್ವತಗಳು. ಉರಿಯುವುದು ಗಾಳಿ, ಹೌದು. ಉರಿಯುವುದು ಬೆಂಕಿ, ಹರಿಯುವುದು ಭೂಮಿ, ಅಪ್ಪ, ಅಮ್ಮ, ಮಗ. ಇದನ್ನೇ ಪ್ರಪಂಚ. ಪ್ರಪಂಚ. ಹ್ಮ್. ಎಲ್ಲದಕ್ಕೂ ಹೆಸರು ಒಂದೊಂದಿದೆ. ಹೌದು. ಅಪ್ಪ ಆ. ಇವನೇ ಒಂದು ಹೆಸರು ಬೇಕು. ಏನು ಗೊತ್ತುಂಟಾ? ಮತ್ತವಗೆ ಭಸ್ಮಾದು ಎಂಬ ಹೆಸರಿಟ್ಟು, ಮತ್ತವಗೆ ಭಸ್ಮಾಸುರ ಎಂಬ ಹೆಸರಿಟ್ಟು, ಮತ್ತೆಲ್ಲ ಮತ್ತೆಲ್ಲ ವಿಷಯವಂ ತಿಳುಗಿ ಅರಸಿತಂ ನಿತ್ಯನಿಗೆ ಭಸ್ಮವು, ಅರಸಿತಂ ನಿತ್ಯನಿಗೆ ಭಸ್ಮವು, ದಾಸನಾಗಿರು ನೀನು. ರಮಣಿ, ಪ್ರಭು ಹೇಳಿದ್ದೇನೆ. ನಮ್ಮ ಮಗ ನನಗೆ ಹೆಸರುವಾಗಿ ಕೇಳುತ್ತಾ ಇದ್ದಾನೆ. ಹೌದಲ್ಲ, ಅವನಿಗೊಂದು ಒಳ್ಳೆ ಹೆಸರಿಡಬೇಕು ನೋಡು. ಹೆಸರು ಬೇಕು ಹೆದರ್ಬೇಕು. ನೀನೇ ಹೆಸರಿಡುದು ಬಹಳ ಉತ್ತಮ ಅಂತ ಕಾಣ್ತದೆ. ಅಲ್ವಾ? ತಾಯಿಯಾದವಂತರ ಬಹಳ ಉತ್ತಮ. ಹೆರ್ಲಿಲ್ಲ ಹೊರಲಿಲ್ಲ, ಹಾ. ಹೆಸರಿಡುವ ಅವಕಾಶ ಸಿಕ್ಕಿದೆ. ಸಿಕ್ಕಿತಲ್ಲ ಅಲ್ವಾ? ಹಾ. ಈಗ ಹಾ. ನಾನು ತಂದಂತಹ ಭಸ್ಮದಲ್ಲಿ ಹಾ. ಇದ್ದಂತಹ ಕಲ್ಲನ್ನು ನೀವು ಎಸೆದಿರಿ. ಹೌದು. ಕಲ್ಲಿನಿಂದ ಇವನು ಹುಟ್ಟಿದ್ದಾನೆ. ಹಾ. ಆಮೇಲೆ ನಿಮ್ಮನ್ನ ಅಪ್ಪ ಅಂತ ಒಪ್ಪಿಕೊಂಡಿದ್ದಾನೆ. ಹಾ. ಕಲ್ಲಪ್ಪ ಅಂತ ಹೇಗೆ? ಹಾ. ಹಾ. ಕಲ್ಲಪ್ಪ ಹೌದು ಅಲ್ಲ, ನೋಡುವುದಕ್ಕೆ ಗುಂಡು ಗುಂಡಿದ್ದಾನಲ್ಲ. ಅಲ್ವಾ? ಹಾ. ಹಾಗಾದ್ರೆ ಗುಂಡಪ್ಪ ಅಂತ ಇಡುವ. ಎಂತ ಗುಂಡಪ್ಪ? ಹೌದಪ್ಪ, ನಾನು ಸಣ್ಣ ಗುಂಡಪ್ಪ, ನೀ ದೊಡ್ಡ ಗುಂಡಪ್ಪ. ಆಯ್ತು. ಮಧ್ಯ ಯಾವ್ದಾದ್ರು ಸಿಕ್ಕಿದ್ರೆ ಮೆಣಸು ತಂದಿಟ್ರೆ ಗುಂಡಪ್ಪ ಕಲ್ಲಪ್ಪ ಸೇರಿ ಮೆಣಸಪ್ಪ ಚಟ್ನಿ ಆದ ಹಾಗೆ. ಒಳ್ಳೆ ಆಗ್ಬೋದು ಗುಂಡಪ್ಪ. ಹಾ? ಎಂತದ್ದು ಗುಂಡಪ್ಪ? ಯಾಕೆ ಸ್ವಾಮಿ? ಅದಾಗುದಿಲ್ಲ. ನಿನಗೆ ಒಪ್ಪು ಅಂತ ಹೆಸರು ಮಗನಿಗೆ. ಅರಸಿ ತಂದಂತ ಭಸ್ಮದಲ್ಲಿ ಕಲ್ಮಶ ಇದ್ದ ಕಾರಣ ಕುಪಿತನಾಗಿ ನಾನು ಭಸ್ಮವನ್ನು ಭೂಮಿಗೆ ಹಾಕಿದ್ದರಿಂದ ಹುಟ್ಟಿಕೊಂಡವನು ನೀನು. ಭಸ್ಮದಲ್ಲಿ ಆಸುರಿ ಪ್ರವೃತ್ತಿಯನ್ನ ಹೊಂದಿ ಹುಟ್ಟಿಕೊಂಡ ನೀನೇ ಇಂದಿನಿಂದ ಭಸ್ಮಾಸುರ ಎಂದು. ಬಾರಿಸ್ತಾ ಇದ್ದಾರೆ. ಅವರು ಬಾರಿಸ್ತಾ ಇದ್ದಾರೆ. ಮಧ್ಯೆ ಹೇಳ್ತಾ ಇದ್ದಾರೆ. ಅವರೇ ಕುಣಿತಾ ಇದ್ದಾರೆ. ಯಾಕೆ ಇದಲ್ಲಪ್ಪ? ಇವರೆಲ್ಲ ಅವರವರ ಕಾರ್ಯ
ಕೆಲಸ ಹೌದು, ಎಲ್ಲರಿಗೂ ಕೆಲಸ ಇದೆ. ಎಲ್ಲರಿಗೂ ಕೆಲಸ ಉಂಟು. ಎಲ್ಲರಿಗೂ ಕೆಲಸ ಇದೆ. ಆ, ಅಪ್ಪ ನಾನು ನೋಡಿದ್ಯಾ ಹಾ ಉಳಿದ ಮಕ್ಕಳೆಲ್ಲರೂ ಕೆಲಸ ಮಾಡದೆ ಅಪ್ಪ ತಂದದನ್ನ ತಿನ್ನುವುದಕ್ಕೆ ಮುಂದಾಗುವುದು. ಅಲ್ವಾ? ನನ್ನ ಮಗ ಹಾಗಲ್ಲ. ಆಹಾ. ನನಗೇನು ಕೆಲಸ ಅಪ್ಪ? ಇವನ ಆಕೃತಿ ನೋಡಿದ್ರೆ ಹ. ಇವರು ದುಡಿದು ತಿನ್ನುವುದಿಲ್ಲ ಅಂತ ನಾನು ಭಾವಿಸಿಕೊಂಡದ್ದು. ನನ್ನದು ಪೂರ್ತಿ ಇದಾಗಿದ್ದನು. ಹಾ ಆಕೃತಿಯನ್ನು ನೋಡಿ ಹರಡಿಬಾರ್ದು. ಹಾ, ಹಾ. ಖಂಡಿತವಾಗಿ ದುಡಿಸಿ ತಿನ್ನುವವ ನನ್ನ ಮಗ. ಹಾಗಾಗಿ ಕೆಲಸ ಏನು ಕೇಳ್ತಾ ಇದ್ದಾನೆ. ಇವನಿಗೊಂದು ಕೆಲಸ ಬೇಕಲ್ಲ. ಕೆಲಸ ಬೇಕು. ಕೆಲಸ ಬೇಕು, ಕೆಲಸ ಉಂಟು. ಹೌದು. ಇವತ್ತಿನಿಂದ ಹೌದು. ಅಮ್ಮ ಮಾಡುವ ಕೆಲಸ ನೀನು ಮಾಡಬೇಕು. ಇವತ್ತಿನಿಂದ ಅಮ್ಮ ಮಾಡುವ ಕೆಲಸ, ಅಮ್ಮನ ಕೆಲಸ ನನ್ನದೇ. ಅದಲ್ವಾ? ಎಲ್ಲ ಕೆಲಸ ನಿನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಯವರೆಗೆ ಅಮ್ಮ ಭಸ್ಮವನ್ನ ತಂದು ಕೊಡುತ್ತಾ ಇದ್ದವಳು ನನಗೆ. ಸರಿ. ಆ ಭಸ್ಮದಲ್ಲಿ ಕಲ್ಮಶ ಇದ್ದ ಕಾರಣ ನಾನು ಅದನ್ನ ಎಸೆದದ್ದು. ಓ. ಯಾರು ಮಾಡುವ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡುವುದಿಲ್ಲವೋ ಅವರಿಗೆ ಮತ್ತೆ ಕೆಲಸವನ್ನು ಕೊಡಬಾರದು. ಒಳ್ಳೆ. ಭಸ್ಮ ತರುವುದರಲ್ಲಿ ನಿಷ್ಠೆಯಿಂದ ಇಲ್ಲದೆ ಇದ್ದ ಕಾರಣ ಹಾ. ಭಸ್ಮ ತರುವ ಕೆಲಸವನ್ನ ಇವತ್ತಿನಿಂದ ಇವಳಿಗೆ ಕೊಡುವುದನ್ನ ಬಿಟ್ಟೆ. ಹಾ. ಅವಳು ತರುವ ಹಾಗೆ ಕಲ್ಮಶ ಇರುವಂತ ಭಸ್ಮವನ್ನು ನೀ ತರಬಾರದು. ಶುದ್ಧವಾದಂತ ಭಸ್ಮವನ್ನ ತರುವ ಕೆಲಸ ನಿನಗೆ. ಭಸ್ಮ ಎಲ್ಲಿ ಸಿಗ್ತದೆ ಅಪ್ಪ? ಹ? ಎಲ್ಲಿ ಸಿಗ್ತದೆ? ಭಸ್ಮ ಸ್ಮಶಾನದಲ್ಲಿ ಸಿಗ್ತದೆ ಭೂಲೋಕದಲ್ಲಿ. ಖಂಡಿತವಾಗಿ. ತರುವುದು ಯಾವುದರಲ್ಲಿ? ಭಸ್ಮ ತರಬೇಕು. ಸರಿ ಸರಿ. ಇದರಲ್ಲೇ ಭಸ್ಮ ತರಬೇಕು. ಶುದ್ಧವಾದ ಭಸ್ಮ. ಶುದ್ಧವಾದ ಭಸ್ಮ ತರಬೇಕು. ಕಲ್ಮಶ ಇರುವುದು ಬರಬಾರದು. ಧನ್ಯವಾದ. ಹ. ಶಿರದೊಳು ಧರಿಸುತ್ತ ಮನಮರತು ಶಿರದೊಳು ಧರಿಸುತ್ತ ಅನವರತು ತಿರು 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 ಶಿರದೊಳು ಧರಿಸುತ್ತ ನವರತವು ತಿರು ತಿರು ತಿರುಗೆ ನವರತವು ತಿರು ತಿರು ತಿರುಗೆ ಹರನಾಜ್ಞೆಯತ ಶಿರದೊಳು ಧರಿಸುತ್ತ ಹರನಾಜ್ಞೆಯತ ಶಿರದೊಳು ಧರಿಸುತ್ತ ನವರತವು ತಿರು ತಿರು ತಿರುಗೆ ನವರತವು ತಿರು ತಿರು ತಿರುಗೆ ನವರತವು ಅನವರತ ನೀವು ಹೇಳಿದಂತಹ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ. ನಮ್ಮ ಮಗ ಭಕ್ತರ ಚಿತಾಭಸ್ಮ ಎಷ್ಟು ಪರಿಶುದ್ಧವಾದನ್ನು ತಂದಿದ್ದಾರೆ. ಅದನ್ನ ಲೇಪಿಸಿಕೊಳ್ಬೇಕು. ಹೌದು. ನೀನು ಸ್ವಲ್ಪ ಲೇಪಿಸಿಕೊಂಡು ಖಂಡಿತ. ಸ್ವಲ್ಪ ಇದೆ. ನೀನು ಹಾಕು.
ಏನು ಅಲ್ಲಿ ಹೆಚ್ಚಿಕೊಳ್ಳುವುದಿಲ್ಲ ಅದು? ಏನು ಆಘ್ರಾಣಿಸುವುದದು? ಭಸ್ಮ ಅಂದ್ರೆ ಏನು? ಧರಿಸುವುದಕ್ಕೆ ಯೋಗ್ಯವಾಗಿರಬೇಕಾದ ಅದನ್ನ ಕಾಲಿಗೆಲ್ಲ ಸ್ಪರ್ಶ ಮಾಡಿಕೊಳ್ಳಬಾರದು. ಶುದ್ಧವಾದ ಇದು ಧರಿಸುವುದಕ್ಕಿರುವುದು. ಕಾಲೆಲ್ಲ ಶುದ್ಧ ಆಗಿದೆ ಅಂತ ಕಾಲ ಶುದ್ಧ ಆಗಿ ತೊಳ್ಕೊಳ್ಬೇಕು ಅಂದ್ರೆ ಗೊತ್ತಿರ್ಲಿಲ್ಲ. ಇನ್ನು ಬಳಸುವುದಿಲ್ಲ. ಇನ್ನು ಹಾಗಾಗಬಾರ್ದು. ನನಗೆ ಗೊತ್ತಿಲ್ಲ. ಆಗ್ಲಿ ಬಿಡು. ನನ್ನ ಕೆಲಸ ಆಯ್ತು. ಕೆಲಸ ಆಯ್ತು. ಯಾರು ಹೇಳಿದ್ದಾಗಿದೆ ಅಂತ? ಕೆಲಸ ಮುಗಿಸಿದ. ಏನು ಒಮ್ಮೆಲ್ಲ ಭಸ್ಮ ತಂದರೆ ಮುಗೀತಾ? ಬಂದು ಕೊಟ್ಟರೆ ಮುಗಿದು. ತ್ರಿಕಾಲಕ್ಕೂ ಆಗಬೇಕು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಆಗಬೇಕು. 3 ಹೊತ್ತಿನ ಭಸ್ಮದ ಆಗ. ಖಂಡಿತವಾಗಿ. ಈಗ 1 ಹೊತ್ತಿನದಾಗಿದೆ, ಇನ್ನು 2 ಹೊತ್ತಿನ. ನನ್ನ ಕೂಡ ಆಗ್ತದೆ ಅಮ್ಮ. ಮಗನೇ, ಹಾ. ನೀನು ಭಸ್ಮ ತರುವುದಕ್ಕೆ ಹೋದಂತಹ ಹೊತ್ತಿನಲ್ಲಿ ಹಾ. ನಿನಗೆ ಹಸಿವಾಗುತ್ತಾದ್ರೆ ಆದ್ರೆ ಈ ಮರದಲ್ಲಿ ಹಣ್ಣುಗಳು ಆಗ್ತವೆ. ಮರವಲ್ಲ. ಏರ್ಲಿಕ್ಕೆ ಹೋಗ್ಬೇಡ. ಹಾ. ನೀನು ಮರ ಏರಿ ಮರದಿಂದ ಕೆಳಗೆ ಬಿದ್ದು ಹೇಳುದಿಲ್ಲ. ಕೈಕಾಲು ಮುರಿದೋದ್ರೆ ಮರ ಬಿಡುದು ಬಿಟ್ರೆ ಹಾ ನಾ ಬಿಡುದಿಲ್ಲ. ಒಂದು ಕೆಲಸ ಮಾಡು. ಹಾ. ಮರ ಏರುವುದಕ್ಕೆ ಮುಂದಾಗ್ಬೇಡ. ಮರ ಮುರಿಬಾ. ಆಹಾ, ಯಾಕೆ? ಯಾಕೆ? ಹಾ. ಮರದಿಂದ ಹಣ್ಣು ಸಿಗ್ಬೇಕಲ್ಲ. ಕೃಷಿ ಓದಿಗಳಿಗೆ. ಹಾ, ಹಾಗಾಗಿ ಹಾ. ಒಂದು ಕೆಲಸ ಮಾಡು. ಹ್ಮ್. ಮರದಲ್ಲಿ ಗಳಿತಂತಹ ಹಣ್ಣುಗಳು ಕೆಳಗೆ ಬೀಳ್ತವೆ. ಅದನ್ನ ತಿನ್ನುದ. ಅದನ್ನೇ ತಿನ್ನು. ಅದನ್ನ ತಿನ್ನುದ. ಗಳಿತದ್ದು ಕೊಳತದ್ದಾದ್ರೂ ಆಗ್ಬೋದು. ಕೊಟ್ಟು ಧೂಳಾಗಿರ್ತದೆ ಬಾ. ಹಾ, ಹುಳ ಆದ್ರೂ ತೊಂದ್ರೆ ಇಲ್ಲ, ಅದನ್ನೇ ತಿನ್ನು. ಮರ ಒಂದೇ ಇರಬೇಡ. ಧೂಳಾದದ್ದು ಏನು ತೊಂದ್ರೆ ಇಲ್ಲ. ಹಣ್ಣಿನ ಹುಳ ಕಣ್ಣಿಗೆ ಒಳ್ಳೇದು. 4 ಬಿಡ್ತೇನೆ. ನಮಗ್ ಬಿಡು, ನಮಗ್ ಬೇಡ. ವರ್ಷ ಆಯ್ತು. ಆ ಗುಲಾಬ್ ಹಣ್ಣು ನಮಗ್ ಬೇಡ. ಹಾ, ನಮಗ್ ಬೇಡ. ನೀನ್ ತಿನ್ನು, ನಿಮ್ಗೆ ಒಳ್ಳೇದು. ನನಗೆ ಬಾಯಿ ಆಯ್ಕೆ ಆಗ್ತದೆ. ತಿನ್ಲಿಕ್ಕೆ ತಗೊಳ್ಬೇಕು. ಹಾ, ಅದನ್ನ ವ್ಯವಸ್ಥೆ ಮಾಡ್ತೀನಿ. ಹಾ. ಎಲ್ಲಿಯಾದ್ರೂ ಬಾಯಾರಿಕೆ ಆಯ್ತು ಅಂತಾದ್ರೆ ಹಾ. ನದಿಗೆ ನೀವು ಹೋಗ್ಬೇಡ. ಯಾಕೆ? ಹರಿಯುವ ನೀರ ಹತ್ರ ಹೋಗ್ಬೇಡ. ಹಾ. ಯಾಕೆ? ಹಾ. ಆ ಹರಿಯುವ ನೀರಿಗೆ ನೀರಿದ್ರೆ ಅದರಲ್ಲಿ ನೀರು ಕೇವಲವಾಗಿ ಸಿಲುಕಿ ಮುಳುಗಿದ್ರೆ ನಮಗೂ ಮಗ ಇಲ್ಲ ಅಂತ ಆಗುತ್ತೆ. ಭಾರಿ ದೂರ. ಹಾಗಾಗೋದು ಬೇಡ. ಹಾಗಾಗಿ ಒಂದು ಕೆಲಸ ಮಾಡು. ಎಲ್ಲಿ ನಿಂತ ನೀರಿರ್ತದೋ ಅದು ಕೆಂಪು ಬಣ್ಣದ ತೊಂದರೆ ಇಲ್ಲ, ಅದನ್ನೇ ಕುಡಿ. ಕಳುಕು ನೀರು ತೊಂದ್ರೆ ಇಲ್ಲ, ಏನಾಗುದಿಲ್ಲ. ಆರೋಗ್ಯಕ್ಕೆ. ಅಯ್ಯೋ, ನಿನ್ನ ಜೀವಕ್ಕೆ ಏನೂ ಆಗುದಿಲ್ಲ. ನನ್ನ ಆರೋಗ್ಯಕ್ಕೆ ಹಿತ. ನಿದ್ರೆ ಬರ್ತದೆ ಅಮ್ಮ. ನಿದ್ರೆ ಬಂತು. ಮಗು ನಿದ್ದೆ ಬಂತು ಅಂತ ಆದ್ರೆ ಹಾ. ಮರದ ರಂಬೆಗೆ ತಲೆ ಕೊಟ್ಟು ಮಲಗಬೇಡ. ಮರದ ಬೇರಿಗೆ ತಲೆ ಕೊಟ್ಟು ಮಲಗಬೇಡ. ಯಾಕೆ? ನೆರಳಿನಲ್ಲಿ ನೀನು ಮಲಗ್ತಿ ಅಲ್ವಾ, ನಿನಗೆ ಎಚ್ಚರ ಆಗುದಿಲ್ಲ. ಒಂದು ಕೆಲಸ ಮಾಡು. ಬಯಲಿನಲ್ಲಿ ಹೋಗಿ ದೊಡ್ಡ ಬಂಡೆಗೆ ಮಂಡೆ ಕೊಟ್ಟು ಮಲಗುದು. ಬಿಸಿ ಆಗುತ್ತೆ. ಬಂಡೆ ಬಿಸಿ ಆಗ್ತದೆ. ಹಾ. ಬಂಡೆ ಬಿಸಿ ಆದಾಗ ಮಂಡೆ ಬಿಸಿ ಆಗ್ತದೆ. ಮಂಡೆ ಬಿಸಿ ಆದ್ರೆ ಹಗಲು ರಾತ್ರಿ ನಿದ್ರೆ ಬರುದಿಲ್ಲ, ಎಚ್ಚರ ಆಗ್ತದೆ. ನಮ್ದು ಹಾಗೆ. ನಮ್ದು ಹಾಗಿಲ್ಲ, ನಿನ್ಗೆ ಹೇಳಿದ್ರು ಹಾ. ಕರ್ತವ್ಯ ಲೋಪ ಆಗ್ಬಾರ್ದ. ಸರಿ ಸರಿ. ಹಾ. ಎತ್ತರವಾಗಬೇಕು ಅಂತ. ಹಾಗಾದ್ರೆ ಮಾಡುವುದು. ಸರಿ ಸರಿ ಸರಿ. ಅಂದ್ರೆ ಬಿಸಿ ಆಗುತ್ತೆ. ಹಾ ಕಳುಕು ನೀರನ್ನ ಕುಡಿ. ನಿದ್ರೆ ಬಂದ್ರೆ ಮರದ ಬೇರಿಗೆ ಬೇಡ, ಬಂಡೆಗೆ ಬಂಡೆ ಇಟ್ಟು ಮಲಗು. ಹೊರತೆ ನೆಮ್ಮದಿ. ಬರುವಾಗ ಬೇಲೆ ಬಂದಾಗ ಸೂರನೆಲ್ಲರೂ ಪರಿತ ಸಂಭ್ರಮದಲ್ಲಿ ಇಂದ್ರ ಐರಾವತಕ್ಕೆ ಹೋಗ್ತಾ ಇದ್ದಾನೆ. ಹಾ ಅಪ್ಪ ಹಾಗೆ ಕಣ್ಣಳಿಸಿ ಕಂಡಾಗ ಸೂರರೆಲ್ಲ ಭೂಸೂರರೆಲ್ಲರೂ ಉಂಡು ಸಂತೃಪ್ತಿ ಪಟ್ಟು ಹೊಟ್ಟೆ ಮೇಲೆ ಕೈಯಾಡಿಸ್ತಾ ಹೋಗ್ತಾ ಇದ್ದಾರೆ. ಅವರ ಕಿವಿಯಲ್ಲಿ ಇವರ ಬಾಯಿ, ಇವರ ಕಿವಿಯಲ್ಲಿ ಅವರ ಬಾಯಿ. ಸಂತೃಪ್ತಿಕರವಾದಂತ ಮಾತುಕತೆ. ಅದಕ್ಕಿಂತ ಕೆಳಗೆ ಕಣ್ಣಾಯಿಸಿದಾಗ ನನ್ನ ಹಾಗೆ ಇರುವವರ ದೀನ ನೋಟ. ಇಷ್ಟು ಬಲಾಢ್ಯರಾದರೂ ಕೆಳಗಿದ್ದೇವೆ ಎಂದು ನನಗೆ ಹಾ ಸನ್ನೆಯಿಂದಲೇ ಸೂಚಿಸ್ತಾರೆ. ಹಾಗಾದ್ರೆ ನಮ್ಮವರಿಗೆ ಕೀಳು
ಇವರಿಗೆ ಎತ್ತರ ಯಾಕೆ? ಯಾರು ಕಾರಣ? ಇದಕ್ಕೆ ಕಾರಣ ನಮ್ಮಪ್ಪ. ನಮ್ಮಪ್ಪನ ಕರುಣೆಯಿಂದಲೇ ಎಲ್ಲರೂ ಸುಖವಾಗಿದ್ದಾರೆ. ಹಾಗಿದ್ರೆ ಇವರಿಗೆಲ್ಲ ಅಪ್ಪನ ಕರುಣೆ ಉಂಟು ಅಂತಾದರೆ ನಮ್ಮ ಅಪ್ಪನ ನಾನು ಅಪ್ಪನಿಗೆ ಒಲಿಸಿಕೊಳ್ಳಬೇಕು. ಒಲಿಸಿಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕು? ಹರನೊಳು ಹೋಗಿ ವಿನಯಿಸುವೆ ಹರನೊಳು ಹೋಗಿ ವಿನಯಿಸುವೆ ಭಸ್ಮವು ಹೊರಗಲಿ ಭಸ್ಮವು ಹೊರಗಲಿ ಮರುಗುತ್ತ ಮರುಗುತ್ತ ಚರಣಕ್ಕೆ ಮರುಗುತ್ತ ಮರುಗುತ್ತ ಚರಣಕ್ಕೆ ಶರಣನ ನಮ್ಮ ಅಪ್ಪನ ಒಡಲು ಕರುಗಬೇಕು ಅಂತಾದ್ರೆ, ಕರುಣೆಯ ಕಡಲಾಗಬೇಕು ಅಂತಿದ್ರೆ ಮಗನಾದ ನನ್ನ ಕಣ್ಣಲ್ಲಿ ನೀರು ಕಾಣಬೇಕು. ಕಣ್ಣೀರು ಕಣ್ಣೀರಲ್ಲಿ ಎಂತದ್ದು? ಎಂತದ್ದು ಗೊತ್ತಿಲ್ಲ. ಏನ್ ಮಾಡ್ತೀರಿ? ಕಣ್ಣಿ ನೋವುದು. ಅಳು ಅಳು ಅಳುದು ಹೇಗೆ? ಅಳುದು ಹೇಗೆ? ಇದು ಅಳುದಲ್ಲ, ಅಟ್ಟಹಾಸದ ನಗೆ. ಇದೀಗ ಸ್ವಲ್ಪ ಅಡ್ಡಿಲ್ಲ, ಸ್ವಲ್ಪ ಅಡ್ಡಿ. ಹೀಗಾಗಿ ಅಪ್ಪ ಓ ತಂದೆ ಅಪ್ಪ ನನ್ನ ಅಪ್ಪನನ್ನು ಒಲಿಸಿಕೊಂಡು ಅಪ್ಪನಿಂದ ವರವನ್ನ ಪಡೆದು ನಾನು ಮಾಡುವ ಕೆಲಸ ಸೊಲ್ಲಿಲ್ಲದೆ ಸತ್ತಿಲ್ಲದೆ 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 ಜನಕ ಜನಕ ಜನಕ
ಮೊಗವ್ಯಾಗಿ ತಿಳುಕದೇನೈ ಭಸ್ಮವಿಂದಿ ತಿಳುಕದೇ ಭಸ್ಮವಿಂದಿ ಬರುತ್ತಿದ್ದ ನಲಿ ನಲಿದು ನಲಿ ನಲಿದು ನಲಿ ನಲಿದು ಬರುತ್ತಿರುವ ರೀತಿಗೆ ಮಲಿನಗೊಂಡಿರುವುದೇ ನಲಿ ನಲಿದು ಬರುತ್ತಿರುವ ಗೊಂಡಿರುವುದೇನು ಎಲೆ ಮಗನೇ ಮೊಗವ್ಯಾಕೆ ಕೊಂದಿದೆ ಮಗನೇ 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 ಎಲ್ಲ ಮಗನೇ ಮಗವೇಕೆ ತಂದಿದ್ದೆ ನಿತ್ಯವೂ ಭಸ್ಮವನ್ನ ನಗು ನಗುತ್ತಾ ತರುವವನು ನೀನು ಅದೇ ಇಂದು ಮಾನವದನಾಗಿ ಸುರಿಸುತ್ತಾ ಇಲ್ಲಿಯವರೆಗೆ ಬರ್ತಾ ಇದೆಯಲ್ಲ ಭೂಲೋಕದ ಭಕ್ತರ ಚಿತಾ ಭಸ್ಮವನ್ನ ತರುವುದಕ್ಕೆ ಹೋದವನು ನೀನು ಆದ್ರೆ ಭೂಲೋಕಕ್ಕೆ ಹೋದಂತ ನಿನಗೆ ಭೂಲೋಕದಲ್ಲಿ ಹೇಳಿದವನು ಭೂಲೋಕದಲ್ಲಿ ಭಸ್ಮಕ್ಕಾಗಿ ಹುಡುಕಾಟ ಮಾಡುತ್ತಿರುವಾಗ ಇಳೆಯ ಮಾನವರಿಂದ ನಿನ್ನ ಪಾಲಿಗೆ ಅವಮಾನವಾಯಿತೆ ಯಾರಿಂದ ಯಾವ ತೊಂದರೆ ಆಯ್ತನವಾಗಿ ಹೇಳಿದ್ರೆ ನನ್ನ ಮಗನಿಗೆ ಅವಮಾನ ಮಾಡಿದವರಿಗೆ ಸಂಜೀವ ಸಂಜೀವ ದೇವಾ ಸಂಜೀವ ಸ್ಮಶಾನ ಶೋಧಿಸಿದೆ ಪರಮ ಭಕ್ತರ ಎನಗೆ ಸಂಜೀವ ಕರುಣ ಸಂಜೀವ ಓ ದೇವರ ದೇವ ನಿನ್ನ ಕರುಣ ಇರುವಾಗ ಕಣ್ಣೀರು ಯಾಕೆ ಯಾಕೆ ಕಣ್ಣೀರು ಕಣ್ಣೀರು ಬಂತು ತಂದೆ ಹೇಳಿ ಕರ್ತವ್ಯದಲ್ಲಿ ನಾನು ಹೀನನಾಗಿ ಬಿಟ್ಟೆ ತಂದೆಯ ಸೇವೆ ಮಾಡುವಲ್ಲಿ ನಾನು ದುರ್ಬಲನಾಗಿ ಬಿಟ್ಟೆ ಯಾಕೆ ತಂದ ನಿನ್ನ ಆಜ್ಞೆಯಂತೆ 2 ಜಗದ ಸ್ಮಶಾನವನ್ನ ಶೋಧಿಸಿದೆ ಅಪ್ಪ ಸಾಯಲಿಲ್ಲ ಎಂತದ ಸಾಯಿಲ್ಲ ಅಪ್ಪ ಸಾಯಲಿಲ್ಲ ಅದಲ್ಲ ಪಾಪಂತರೂ ಸಾಯಿಲ್ಲ ಅಂತೇಳು ಸಾಯಲಿಲ್ಲ ನಿನ್ನ ಭಕ್ತರು ಆ ನನ್ನ ಭಕ್ತರ ಚಿತಾಂಶವನ್ನು
ನನಗೆ ಸಾಧ್ಯವಾಗುತ್ತಪ್ಪ. ಬರಿಗೈಯಲ್ಲಿ ಬಂದೆ ಬರಿಗೈಯಲ್ಲಿ ಬಂದು ಮಾತ್ರ ಅಲ್ಲ, ನೇರವಾಗಿ ಸಾಧಿಸಿದ್ದಕ್ಕೆ ಬರುವುದಕ್ಕೆ ಕಾರಣ ಏನು ಕಾರಣ ಅಪ್ಪ, ಏನು ನನಗೆ ಬದುಕು ಬೇಡ, ನನಗೆ ಬದುಕು ಬೇಡ. हरणवा तेजी से संकल्प दीपंते तेजी से संकल्प दीपंते हरण मुड़ुयन्ना तंते ಮಗ, ಈಗ ಏನಾದ್ಮೇಲೆ ಬದುಕು ವಿಶೇಷ ಅಲ್ಲ. ಈಶನ ಮಗನಿಗೆ ಬದುಕುವುದಕ್ಕೆ ನನಗೆ ಅರ್ಹತೆ ಇಲ್ಲ. ಅದಕ್ಕೆ ಅಲ್ಲೇ ನಿನ್ನ ಕಣ್ಣು ಮುಂದೆ ಸಾವಿನಲ್ಲಿ ಮತ್ತೊಬ್ಬರಿಗೆ ಹೇಳಿಯೇ ಸಾಯಬೇಕೆಂಬ ನ್ಯಾಯನ ನಾನು ಸಾಯ್ತೇನಪ್ಪ. तरल भस्मासुरा पतिते चिंतुरा तरल भस्मासुरा पतिते चिंतुरे हरनवासी भक्ति परिता ಎನ್ನುವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಮುಂದಾಗ್ತಾ ಇದೆಯಾ? ನನ್ನ ಮುದ್ದಿನ ಮಗನೇ, ಯಾವ ಕಾರಣಕ್ಕೂ ನೀನು ಸಾಯಬಾರದು. ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಬಂದು ನಿಷ್ಠೆಯಿಂದ ಹೇಳಿದವನು ನೀನು. ಮಗು, ನಿನ್ನ ಪಾಲಿಗೆ ಒಲಿದವನಿದ್ದಾನೆ ನಿನ್ನ ತಂದೆ. ಏನು ಬೇಕು ಕೇಳು. ಒಲಿದೆಯ ತಂದೆ ಒಲಿದೆಯಾದರೆ ವರ ಪಾಲಿಸೈಷಾ ಏನು ಬೇಕು? ನನಗಾಗಿ ನಾನು ಅಪೇಕ್ಷಿತ, ನನಗಾಗಿ ಏನು ಬೇಡಪ್ಪ. ನನ್ನ ಸೇವೆ ಸದಾಕಾಲ ತಪ್ಪಲಾಗುವುದಕ್ಕೆ ನನಗೊಂದು ವರ ಬೇಕು ತಂದೆ. ವರ ಯಾವ ರೀತಿಯ ವರಗಳು ಬರಬೇಕು ಅಂತ ಕೇಳ್ತೀಯ, ಆದ್ರೆ ಯಾವ ರೀತಿಯ ಬರಬೇಕು ಎನ್ನುವ ಹಾಗೆ ಕೇಳು, ಖಂಡಿತವಾಗಿ ಕೊಡುತ್ತೇನೆ ಮಗನೇ. ಹೇಳಪ್ಪ, ಹೇಳು ಹೇಳಲ ಹೇಳು. ಆರಶಿರತಿಯನ್ನ ಕರಬಿಟ್ಟ ನಾನು ಸಿದ್ಧ. ಯಾವ ನೀನು ಬರಬೇಕೆನ್ನುವ ಹಾಗೆ ಬೇಡಿದ್ದೆ ಹೌದಾದ್ರೆ ಖಂಡಿತವಾಗಿ ಕೊಡುತ್ತೇನೆ. ನಿನ್ನ ಕಾರ್ಯದಲ್ಲಿ ನಾನು ತತ್ಪರನಾಗುವುದಕ್ಕೆ ಸದಾ ಕಾಲ ನಿನ್ನ ಸೇವೆಯನ್ನು ಮಾಡಿಕೊಂಡಿದ್ದಕ್ಕೆ ಯಾರ ದೇಹದ ಭಾವ ನಿನಗೆ ಹಿತವೋ ಎಂದು ತಿಳಿದು ತಲೆಯ ಮೇಲೆ ನನ್ನ ಕೈ ಹೋಗುವ ಅವರನ್ನು ಇಷ್ಟಾರ್ಥವನ್ನು ಪೂರೈಸಿದ ತಂದ ಮಕ್ಕಳು
ಒಂದು ಅರೆಕ್ಷಣ ಏನು? ಈಗ ಕೊಡುವಂತಹ ನೀವು ಈಗ ಪಡೆಯುವವರು ಹೇಗಿದ್ದಾನೆ ಅಂತ ಆಲೋಚಿಸಬೇಡವಾ? ಹಾಗೆ ಅಪ್ಪ ಪಡೆಯುವ ಮಗ. ಈಗಾಗಲೇ ಒಂದು ಭೂಲೋಕಕ್ಕೆ ಹೋಗಿ ಬಂದಿದ್ದ. ಹೌದಮ್ಮ? ನನ್ನ ಮೈಯೆಲ್ಲ ಕಾಲಿಗೆ ಅಯ್ಯೋ, ಯಾಕೆ? ಅಶುದ್ಧ ಆಗಿದೆ. ಅಯ್ಯೋ, ಪರವಾಗಿ ನೀರಿಗೆ ಮನೆ ಬರ್ತೇವೆ. ನೀರಲ್ಲೇ ಮಾಡ್ಕೊಂಡು ಈಗ ವರ ಪಡಿಬೇಕು ಕೈ ಮಾಡ್ಕೊಂಡಿದೆ. ಈಗ ಕೈಲಾಸ ಗಂಗೆ ಉಂಟು. ಕೈಲಾಸ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ಬೇಕು. ಹೇಳಿ ಗೊತ್ತಾಗ್ಲಿಲ್ಲ, ಇವತ್ತು ಗೊತ್ತಾಗುದಿಲ್ಲ. ಒಂದು ಸ್ನಾನವನ್ನ ಪೂರೈಸುವ, ಆಮೇಲೆ ವರವನ್ನು. ನಾವು ವರ ಪಡ್ಕೊಂಡು ಬಿಡಲಿ. ನಾನು ವರ ಹುಟ್ಟು ಬಿಂದ್ರೆ ಅದಾದ ಮೊದಲು ನೀನೇ ಸ್ನಾನ ಮಾಡಿ, ವರಕ್ಕೆ ಸ್ನಾನ ಬೇಡ. ಬೇಡ. ಹೋಗಿ ಬಾ ಮತ್ತೆ. ಆರಕ್ಕೆ ನೀನೇ ಹೌದು. ಮರದಗೆ ದುಷ್ಟರಿ ಮರದಗೆ ದುಷ್ಟರಿ ಉರಿಯ ಹಸ್ತವ ಇಟ್ಟಿದ್ದಾರೆ ದುಷ್ಟರಿ ದುಷ್ಟರಿ ಉರಿಯ ಹಸ್ತವ ಇಟ್ಟಿದ್ದಾರೆ ಸುರವರು ತೆಗಿಬರು ಸುರವರು ಸುರವರು ತೆಗಿಬನು ಗಿಡಗೊಂಡನು ನಮ್ಮನೆ ನನಗೇಳಿ ದುಷ್ಟನಿಗೆ ಉರೆಯ ಹಸ್ತವ ಇಟ್ಟಿದಾರ ಗಿಡಗಳೇನು ನಂಬುವಂತೆ ಸುರನಗೋ ದುರುಳ ಮಾವಣನಿಗೆ ಲಿಂಗವ ಪ್ರಿಯ ದಿದ್ದನಿ ದುರುಳ ಮಾವಣನಿಗೆ ಲಿಂಗವ ಅರಸ ಎನ್ನನಿ ಇತ್ತಿ ಪಕ್ಕದಿ ದುರುಳರ ಮಾವಣನಿಗೆ ಲಿಂಗವ ಅರಸ ಎನ್ನನಿ ಇತ್ತಿ ಸುರರು ಒಪ್ಪಿಡೆ ಸುರರು ಒಪ್ಪಿಡೆ ಸುರವು ಕಾದುದ ಹರಿಯುಗ ಹರಿಯು ಕಾದುದ ಮರೆತಿರೇನು ಮರೆತಿರೀನು 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 ಅರಸರಿ
ಕಾಯ್ದುದ ಮರೆತಿರೇನು ಮರೆತಿರೇನು ನೀವು ಮರೆತಿರಿ ಮರೆತಿರೇನು ಮರೆತಿರೇನು ಸ್ವರನೊಬ್ಬ ಬಿಡಿ ವರವನ್ನು ಅನುಗ್ರಹಿಸಿದ್ದರಿಂದ ಏನು ಹಾಗೆ ಬೇಡಿಕೊಂಡವ ನನ್ನ ಮಗ ಭಸ್ಮಾಸುರ ಭಕ್ತಿಗೆ ಮೆಚ್ಚಿದ ನಾನು ವರವನ್ನ ಕೊಡುವುದಕ್ಕೆ ಮುಂದಾದ್ರೆ ಮಧ್ಯದಲ್ಲಿ ಬಂದು ತಡೆಯುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀಯ. ಯಾಕೆ ಏನು ನನಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ಏನ ರಮಣಿ, ಯಾಕೆ ತಡೆಯುವುದಕ್ಕೆ ಕಾರಣ ಉಂಟು. ಹೇಳಿ. ಆತನೇನು ವರ ಕೇಳಿದಿರುವಂತಹ ಕಾರಣಕ್ಕಾಗಿ ಮಗನೆನ್ನುವಂತಹ ಮಮಕಾರದಿಂದಾಗಿ ಹಿಂದೆ ಮುಂದೆ ಆಲೋಚಿಸಿದ್ರೆ ಆತನಿಗೆ ವರವನ್ನು ನೀಡುವುದಕ್ಕೆ ಮುಂದಾದವರು ನೀವು ಕೊಡ್ಬೇಕು ಅಲ್ವಾ? ಎಲ್ಲಿಯಾದ್ರೂ ಬಂದು ನಾನು ತಡೆಯದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅರ್ಥವೆಲ್ಲ ಅನರ್ಥವಾಗಿ ಹೋಗ್ತಾ ಇತ್ತು. ವರ ಕೊಟ್ಟರೆ ಅನರ್ಥ ಆಗ್ತಾ ಇತ್ತು. ಹೌದು ಪ್ರಭು. ಹುಟ್ಟಿನಿಂದಲೂ ಆಸುರ ಪ್ರವೃತ್ತಿಯನ್ನು ಮೈಗೊಂಡವನು ಆತನಿದ್ದಾನೆ ಅಲ್ವಾ? ಸ್ವಭಾವದಲ್ಲಿ ಆತ ಒಬ್ಬ ದುಷ್ಟ. ಹೀಗಿರುವಾಗ ಕೆಟ್ಟದರಲ್ಲೇ ಹುಟ್ಟಿದವ, ಆದ್ರೂ ಒಳ್ಳೇದಾಗುವ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ನೋಡುವ ಪ್ರಭು, ನಿಮ್ಮ ಎದುರಿಗೆ ಬಂದು ಆತ ಮೊಸಳೆ ಕಣ್ಣೀರನ್ನು ಹಾಕಿದ ಕಾರಣ ಆ ಕಣ್ಣೀರಿಗೆ ನೀವು ಕರಗಿ ಆತ ಕೇಳಿದ್ದನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ಎಲ್ಲಿಯಾದರೂ ನೀವು ಆತನಿಗೆ ವರವನ್ನು ಕೊಟ್ರಿ ಅಂತಾದ್ರೆ ಆತ ಏನ್ ಮಾಡ್ತಾನೆ ನೀವು ಆಲೋಚಿಸಲಿಲ್ವ ಪ್ರಭು? ಏನು? ಭೂಲೋಕದಲ್ಲಿರುವವರಿಗೆ ಯಾರಿಗೂ ಕೂಡ ಇರುವುದಕ್ಕೆ ಬಿಡುವವನು ಆತನಲ್ಲ. ಸಿಕ್ಕವರ ತಲೆಯ ಮೇಲೆ ಕೈಯನ್ನಿಡುವುದಕ್ಕೆ ಮುಂದಾಗ್ತಾನೆ. ಸುರ ನರೋರುಗರೆಲ್ಲವರನ್ನು ದಯಿಸ್ತಾನೆ. ಹೆಚ್ಚೇಕೆ ಪ್ರಭು, ಕೊನೆಗೆ ನಮಗೂ ಕೂಡ ಈತ ಕಂಟಕ ಆದ್ರೂ ಆಗ್ಲಿಕ್ಕೂ ಸಾಕು. ಆ ವಿಚಾರದಲ್ಲಿ ಯೋಚನೆ ಮಾಡಿದ್ದೇನೆ. ಹೌದು ಪ್ರಭು. ಎಲ್ಲಿಯಾದ್ರೂ ನಾನು ಇಂಥದ್ದೊಂದೇ ಪ್ರಕರಣದಲ್ಲಿ ಎಲ್ಲಾದ್ರೂ ಕೈ ತಪ್ಪಿದ್ದುಂಟಾ? ತಪ್ಪಿದಿಲ್ವಾ? ಎಲ್ಲುಂಟು? ಒಂದು ಪ್ರಕರಣ ನೆನಪಿಸ್ತೇನೆ. ಯಾವುದು? ಹಿಂದೆ ನಿಮ್ಮ ಭಕ್ತನಾದಂತಹ ರಾವಣ ಈ ಕೈಲಾಸಗಿರಿವರೆಗಾಗಿ ಬಂದ. ಹೌದು. ಬಂದು ಸಾಮಗಾನ ಹಾಡುವ ತನ್ಮೂಲಕವಾಗಿ ನಿಮ್ಮನ್ನ ಮೆಚ್ಚಿಸಿಕೊಂಡವನು ಆತನಿದ್ದಾನೆ. ಆತನ ಭಕ್ತಿಗೆ ಒಲಿದಂತಹ ನೀವು ಏನು ಬೇಕೆನ್ನುವುದಾಗಿ ಕೇಳಿದಾಗ ಆತ ಏನು ಕೇಳಿದ್ದು? ಆತ್ಮಲಿಂಗ ಪ್ರಥಮದಲ್ಲಿ ಕೇಳಿದ ಅಲ್ವಾ? ಅದನ್ನು ಅನುಗ್ರಹಿಸಿದೆ. ಆತ್ಮಲಿಂಗ ಆತ ಪಡೆದ ಮೇಲೆ ಆತ ದೃಷ್ಟಿ ಹಾಯಿಸಿದ್ ಯಾರ ಮೇಲೆ? ನಿನ್ನನ್ನು ಕೇಳಿದ ಅಲ್ವಾ? ನನ್ನನ್ನು ಕೇಳಿದ್ರಿ. ನೀವೇನ್ ಮಾಡಿದ್ರಿ? ಕೊಟ್ಟೆ. ಹಿಂದೆ ಮುಂದೆ ಆಲೋಚಿಸಿದೆ ನನ್ನನ್ನು ನೀವು ಅವನಿಗೆ ಕೊಟ್ರಿ. ಎಲ್ಲಿಯಾದರೂ ನನ್ನ ಅಣ್ಣನಾದಂತಹ ಅಂದ್ರೆ ನಿಮ್ಮ ಭಾವನಾದಂತಹ ಶ್ರೀಹರಿ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಈ ಕೈಲಾಸದಲ್ಲಿ ಇರುವುದಿಲ್ಲ ಇದ್ದಿತ್ತು. ಆ ದುಷ್ಟನ ಮನೆಯಲ್ಲಿ ಇರಬೇಕಾಗಿತ್ತು. ನೀವೇನೋ ವರ ಕೊಡ್ತೀರಿ, ಅದನ್ನು ಅನುಭವಿಸುವವರು ಇನ್ಯಾರು ಆಗ್ತಾರೆ. ಅದಕ್ಕೆ ಈತನೆ ವರ ಕೊಡುವುದು ಬೇಡ ಸ್ವಾಮಿ.
ಅಗತ್ಯ ಇಲ್ಲ. ಹಾ. ನೀನಂದ ಹಾಗೆ ಹಾ. ಹಿಂದೆ ದಶಕಂಠನ ಪ್ರಕರಣದಲ್ಲಿಯೂ ಹಾ. ತನಗೆ ಬೇಕಾದ ಹಾಗೆ ಉಳಿಸಿಕೊಂಡವರಿದ್ದೇನೆ. ಹೌದು. ಮತ್ತೆ ನಿನ್ನ ಅಣ್ಣನೋ ನಿನ್ನ ಅಪ್ಪನ ಅವರ ವಿಷಯವನ್ನು ಎತ್ತುವುದು ಬೇಡ. ಹಾ. ನನ್ನ ಸಂಕಲ್ಪವೇ ಅದಾಗಿತ್ತು. ಓಹೋ. ಹಾಗಾಗಿ ಎಲ್ಲೆಲ್ಲಿ ಏನಾಗಬೇಕು ಹಾ. ಅದನ್ನ ಸಂಕಲ್ಪ ಮಾತ್ರದಿಂದಲೇ ಹಾ. ಮಾಡಿಸಿಕೊಂಡವನಿದ್ದೇನೆ. ಆಹಾ. ಗೋಕರ್ಣ ಕ್ಷೇತ್ರ ಎನ್ನುವುದು ನಿರ್ಮಾಣ ಆಗಬೇಕೆನ್ನುವ ಹಾಗೆ ಮೊದಲೇ ಸಂಕಲ್ಪ ಮಾಡಿದವನು ನಾನು. ಆಹಾ. ಹಾಗಾಗಿ ಇದನ್ನ ಬಳಸಿಕೊಂಡೆ. ಇಲ್ಲಿಯೂ ಹಾಗೆ ಹಾ. ಒಂದು ದಶಕಂಠನ ಸ್ವಭಾವಕ್ಕೆ ಮಗ ಭಸ್ಮಾಸುರನ ಸ್ವಭಾವ ಅಂತ ಹೋಲಿಸಬೇಡ. ಹಾ. ಯಾಕೆ ಗೊತ್ತುಂಟ? ಯಾಕೆ ಪ್ರಭು? ಆಸುರಿ ಪ್ರವೃತ್ತಿಯಲ್ಲೇ ಹುಟ್ಟಿಕೊಂಡವ, ಅಸುರ ಸಂತತಿಯವರಾದ್ದರಿಂದ ಅವ ಹಾಗೆ ಮಾಡಿದ. ಹಾ. ಇವ ಹಾಗಲ್ಲ. ಹಾ. ನಮ್ಮ ಮಗ ಕುಹಕಿ ಅಲ್ಲ, ಓಹೋ. ದುರ್ಮಾರ್ಗಿ ಆಗುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಾ. ನನ್ನ ಸತ್ಪುತ್ರ ನನ್ನಿಷ್ಟದಂತೆ ಬೆಳೆಯುತ್ತಾನೆ ಅಂತ ವಿಶ್ವಾಸ ಉಂಟು. ಓಹೋ. ಹಾಗಾಗಿ ವರದ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳಬೇಡ. ತಲೆ ಕೆಡಿಸಿಕೊಳ್ಳಬೇಕಾದಂತಿಲ್ಲ. ನೀನಂತ ಹಾಗೆ ನಿನ್ನ ಇಷ್ಟಾರ್ಥವನ್ನು ಪೂರೈಸುವುದಕ್ಕಾಗಿ ನಿನ್ನ ಹಸ್ತಕ್ಕೆ ಅನಲವನ್ನು ಅನುಗ್ರಹಿಸುತ್ತೇನೆ. ದುರ್ಮಾರ್ಗಿ ಆಗಬೇಡ, ದುರಾಚಾರಿ ಆಗಬೇಡ, ಧರ್ಮವಂತನಾಗಿ ಬದುಕು. ಬ್ರಾಹ್ಮಣನನ್ನು ಬೇಕು ಬೇಕೆನ್ನುವ ರೀತಿಯಲ್ಲಿ ಶಿಕ್ಷಿಸುವುದಕ್ಕೆ ಮುಂದಾಗಬೇಡ. ಯಾರು ತನಗಿಷ್ಟವೋ ತನಗೆ ಅನ್ಬೇಕು ಅದನ್ನ ಮಾತ್ರ ಪಡೆದುಕೋ. ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಬೇಡ. ನಿನ್ನ ಇಷ್ಟಾರ್ಥವನ್ನು ಪೂರೈಸ್ತಾ ಇದ್ದೇನೆ. ಎಲ್ಲಿ ಭೋಜನ, ಎಲ್ಲಿ ಭೋಜನ, ಎಲ್ಲಿ ವೈಕುಂಠ, ಎಲ್ಲಿ ವೈಕುಂಠ, ಎಲ್ಲಿ ಭೋಜನ, ಎಲ್ಲಿ ವೈಕುಂಠ, ವರ್ಷದಲ್ಲೇ ಈಗ ಏನು? ಈಗ ಸಾವೇ ನನ್ನನ್ನು ಅಷ್ಟೇ ಉಂಟು. ಹೌದಾ? ಈ ಸತ್ತವರನ್ನು ಎಲ್ಲಿದ್ದಾರೆ ಅಂತ. ಹಾ. ಹೌದೇ? ಸ್ವಾಮಿ, ವಾ. ಆಗಲೇ ಬಂದೆ ನಾನು. ಎಲ್ಲ ಕಾಯಿ ಹಾಕಿದ್ದು ಯಾವಾಗ? ಕಾಯಿ ಈಗ ಕಾಯಿಗೆಲ್ಲ ಹೋಗೋದು ನನಗೆ ಗೊತ್ತಿಲ್ಲ. ಅಯ್ಯ, ನಮಸ್ಕಾರ ಸ್ವಾಮಿ. ನಮಸ್ಕಾರ ಭಟ್ರೆ. ಪರಿಚಯ ಐತೆ ನಿಮ್ಗೆ? ಭಟ್ರ ಅಂತ ಗೊತ್ತಾಯ್ತು. ಜಾತಿ ಭಟ್ರ ನೀವು?
ಅಲ್ವಾ? ಜಾತಿ ಬ್ರಾಹ್ಮಣರು ಬ್ರಾಹ್ಮಣ ಜಾತಿ ಅಲ್ಲ, ಜಾತಿ ಬ್ರಾಹ್ಮಣ. ಹೌದು. ಅದೇನು ವ್ಯತ್ಯಾಸ ಬಿಟ್ರೆ? ಬ್ರಾಹ್ಮಣ ಜಾತಿ ಬೇರೆ. ಅಂದ್ರೆ ಗೊತ್ತಾಗ್ಲಿಲ್ಲ. ಯಾವುದು? ಜಾತಿ ನಾಯಿ ಬೇರೆ, ನಾಯಿ ಜಾತಿ ಬೇರೆ. ಅಂದ್ರೆ ನೀವು ಜಾತಿ ನಾಯಿ ಇದ್ದಾರೆ. ಅಲ್ವಾ? ಅಲ್ಲಿ ನಾಯಿಯನ್ನು ಉದಾಹರಣೆ ಕೊಟ್ಟಿದ್ದು ಬಿಟ್ಟು ಉದಾಹರಣೆ ಜಾತಿಯ ಬ್ರಾಹ್ಮಣರು ನಾವು. ನಿಮ್ ಹೆಸರು? ಸುಬ್ರಾಯ ಭಟ್ರು, ಕೆರೆಕಟ್ಟೆ ಸುಬ್ರಾಯ ಭಟ್ರು ಮಗ ಗೋಲ್ಗಂಟೆ ನಾರಾಯಣ ಭಟ್ರು ಅಂತ ಹೇಳ್ತಾನೆ. ಕೆರೆಕಟ್ಟೆ ಸುಬ್ರಾಯ ಭಟ್ರ ಮಗ. ಅಯ್ಯೋ, ನಮ್ಮ ಹಳೆಯ ಗೆಳೆಯರು. ಅವ್ರ ಮಗ. ಗೋಲ್ಗಂಟೆ ನಾರಾಯಣ ಭಟ್ರು. ನಿಮ್ದು ಹೆಸರು ಆಗಿರ್ಲಿಲ್ಲ. ಇದು ಇದ್ದದ್ದಲ್ಲ, ಇದು ಬಂದ ಬಿರುದು ನೋಡಿ. ಬಿರುದು ಬಾವಲಿ. ಅವ್ರೇ ಮತ್ತೆ ಬಿರುದು. ಯಾವ ಮಂದಿರದಲ್ಲಿ ಸನ್ಮಾನ ಮಾಡಿದ್ರೆ ನಿಮ್ಗೆ? ಮತ್ತೆ ಅಂದ್ರೆ ಹಾಗೆ ಹೇಗೆ? ನಮ್ಮ ಮನೆ ಎದುರುಗಡೆ ಒಂದು ಹೊಳೆ, ಹೊಳೆ. ಹೊಳೆ ಆ ಕಡೆ ಈಶ್ವರ ದೇವಸ್ಥಾನ ನೋಡಿ. ಹಾ, ನಾನು ಅಲ್ಲಿ ಪ್ರಧಾನ ಅರ್ಚಕ. ನೀವು? ಒಂದು ದಿವಸ ಹೌದಪ್ಪ. ಹಾ. ಒಂದು ಸತ್ಯನಾರಾಯಣ ಕಥೆ, ಸತ್ಯನಾರಾಯಣ ವ್ರತ. ಹಾ. ಹಾ. ಇನ್ನೊಂದು ಚಂಡಿಕಾಯಿ ಹೋಮ. ಅದ್ಯಾಕದು ಒದ್ದೆ ಆಗಿತ್ತ? ಮಳೆ ಬಂತ? ಅದೆಲ್ಲ ಚಂಡಿಕಾಯಿ. ಚಿಂಡಿಕಾ ಹೋಮ. ಹಾ. ಹ್ಮ್. ಇನ್ನೊಂದು ಕಡೆ ಪೂಜೆ ಮಾಡ್ಬೇಕು. ಹ್ಮ್. ಹಾಗಂತ ಅಲ್ಲಿ ಹೋಗ್ಬೇಕಂತ ಪೂಜೆ ನಿಲ್ಸ್ಲಿಕ್ಕಾಗ್ತದ? ಅಲ್ವೇ? ಬೆಳಿಗ್ಗೆ ಎದ್ದೆ ನೋಡಿ. ಬೇಗ ಎದ್ರಿ. ಆ ದೇವಸ್ಥಾನಕ್ಕೆ ಹೋದೆ. ಹ್ಮ್. ಹೋಗಿ ನೋಡ್ತೇನೆ, ಹ್ಮ್. ದೇವಾಡಿಗ್ರೆ ಬರ್ಲಿಲ್ಲ. ದೇವಡಿಗರು ಬರ್ಲಿಲ್ಲ. ದೋಲ್ ಬಾರ್ಸೋರು. ಅಯ್ಯ. ಅವತ್ತು 2 ಗಂಟೆ ಬಾರ್ಸೋರೆ ಕೈ ಕೊಟ್ಟು. ಆಮೇಲೆ ಹಾಗೆ ಒಳಗೆ ಹೋಗಿ ನೋಡ್ತೇನೆ, ದೇವ್ರಿಗೆ ಬತ್ತಿ ಇಡುವವರೇ ಬರ್ಲಿಲ್ಲ. ಆ ದೇವ್ರಿಗೆ ಬತ್ತಿ ಇಡುವವರು. ದೇವರಿಗೆ ಬತ್ತಿ ಇಡೋರು ಬರ್ಲಿಲ್ಲ. ಅದಕ್ಕೆ ನಾವು ಪಾಠಾಡಿದ್ರು ಅಂತ ಹೇಳುದು. ಅವ್ರು ಬರ್ಲಿಲ್ಲ. ಅವರು ಬರ್ಲಿಲ್ಲ. ಹ್ಮ್. ಅವರು ಬಾರ್ತಿದ್ರು ನಮ್ಮ ಪೂಜೆ ನಿಲ್ಲಿಸ್ಲಿಕ್ಕೆ ಆಗ್ತದೆ ಸ್ವಾಮಿ. ಅಲ್ವೇ? ನಾನು ಒಳಗೆ ಹೋದೆ, ಹಾ. ಆರ್ತಿ ತಟ್ಟೆ ಬತ್ತಿಟ್ಟೆ, ಬತ್ತಿ ಇಡ್ರಿ. ಹೊರಗೆ ಬಂದೆ. ಆಮೇಲೆ ಆಮೇಲೆ ಒಳಗೆ ಹೋದೆ, ಆಮೇಲೆ ಆರ್ತಿ ಆಮೇಲೆ ಆಮೇಲೆ ಹರಕೆ ಉಂಟ ನಿಮ್ದು? ಹ್ಮ್. ಅವತ್ತು ನಾನು ಒಬ್ಬನೇ 2 ಗಂಟೆ ಬಾರಿಸಿದ್ದು ನೋಡಿ. ಓಹೋ, ಅದಕ್ಕೆ ಈ ವಿಷಯ ಊರಿನವರಿಗೆಲ್ಲ ಗೊತ್ತಾಯ್ತು. ಯಾರೋ ನೋಡಿದ್ರು, ಹೌದು. ನಿಮ್ಮನ್ನ ಸೆರೆ ಹಿಡಿದ್ರು. ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದು. ಏನಂತ? 2 ಗಂಟೆ ಬಾರಿಸಿ ಪೂಜೆ ಮಾಡಿದ್ರಿಂದ ಹ. ಇವರು 2 ಗಂಟೆ ನಾರಾಯಣ ಭಟ್ರು ಅಂತ ಓ, ಹಾಗೆ. ನೋಡಿ. ಮತ್ತೆ ಬಿಟ್ರೆ ಯಾರು ಮಗಳ? ನಾನು ಮುಸ್ಕರ್ಮ ಹಾಕೊಳ್ಳೆ. ಅದು ತಲೆ ಕಪ್ಪು ಉಂಟು, ಇದು ತಲೆ ಬಿಳಿ ಉಂಟು, ಮತ್ತೆ ಏನ್ ಹೇಳಿ ಬಿಟ್ಟು ಕಣ್ಣಿಂದಲೇ ನೋಡಿದ್ರೆ ಆಗುದಿಲ್ಲ ಅವ್ರು. ಅಲ್ವಾ? ಎಂತ ಮಗಳ ಅದು? ಅಲ್ವಾ? ಮಗಳಲ್ಲ ಸ್ವಾಮಿ, ಮತ್ತೆ ನನ್ನ ಮನೆ ಯಜಮಾಂತಿ, ಅಂದ್ರೆ ನನ್ನ ಹೆಂಡತಿ. ಅತ್ತೆ ಮಗಳು. ಹ, ನನ್ನ ಹೆಂಡತಿ ಅದು. ಮಕ್ಕಳೆಲ್ಲ ಬಿಟ್ರೆ? ಹ? ಮಕ್ಕಳಿಲ್ವಾ? ಮಕ್ಕಳ ಹ್ಮ್. ಮನೆಯಲ್ಲಿ ಇರ್ತಾರೆ. ಮತ್ತೆ ಒಬ್ಬಿಲ್ಲಿ ಈಗ ಒಬ್ಬರು ಗಂಡ ಹೆಣ್ಣು ಗೊತ್ತಿಲ್ಲ, ಹ. ಈಗ ಇದ್ದಾರೆ 2 ಹೊರೆ. ಹೌದು, ಹೇಗದು? 2 ಮಕ್ಕಳು ಮನೆಯಲ್ಲಿದ್ದಾರೆ. ಹ. ಹೊರೆ ಇಲ್ಲಿ ಉಂಟು. ಓ, ಹಾಗೆ. 6 ತಿಂಗಳು. ಹೌದು. ಅಂದ್ರೆ ಹ್ಮ್. ನೀವು ಅನುಮಾನ ಪಡ್ಬೋದು, ಅವಳು ಹಾಗಿದ್ದಲ್ಲಿ ನಾನು ಹೀಗಿದ್ದೇನೆ. ಅದೇ ಏನು ವಯಸ್ಸಿನ ಅಂತರ ಉಂಟಲ್ಲ. ಇದು 3ನೇ ಹೆಂಡತಿ ನನಗೆ. 7. ಹೌದಪ್ಪ. ಮತ್ತಿಬ್ರು ಓಡಿ ಹೋದ್ರ? ಅಲ್ಲ, ನಡ್ಕೊಂಡು ಹೋದ್. ನೀವು 2 ಗಂಟೆ ಬಾರಿಸ್ತಾ ಇದ್ರೆ ಓಡಿ ಹೋದ್ರ? ಹೋಗಿ ಹೋಗಿದ್ದಲ್ಲ, ಮತ್ತೆ ಇಬ್ರು ಇಲ್ಲ ಸ್ವಾಮಿ. ಎಲ್ಲಿಗೆ ಹೋದ್ರು? ಮತ್ತೊಬ್ಳು ಮದುವೆ ಆದ್ನ. ಹ. ಮದುವೆ ಆಗಿದ್ದೌದು. ಹ. ಅವಳು ನಾನು ಜೊತೆಯಲ್ಲಿ ಊಟ ಕೂತ್ಕೊಂಡಿದ್ ನೋಡಿ. ಹ. ಊಟ ಕೂತ್ಕೊಂಡಾಗ ಹ. ಅನ್ನ ನೆತ್ತಿಗೆ ಹೋಯ್ತು. ಆಮೇಲೆ ನೆತ್ತಿಗೆ ಹೋದ ಅನ್ನ ಇಳಿಬೇಕಾ? ಹ. ತಡ ಮಾಡ್ಲಿಲ್ಲ, ಹ. ಮುಟ್ಟಿ ಕಚ್ಚಿ ಒಂದು ಬಿಟ್ಟ. ಅನ್ನ ಕೆಳಗೆ ಹೋಯ್ತು. ಅನ್ನ ಕೆಳಗೋಯ್ತು, ಹ. ಉಸಿರು ಮಾತ್ರ ಮೇಲ್ ಹೋದದ್ದು ಬರ್ಲೇ ಇಲ್ಲ. ಅಂತೂ ಬುದ್ಧಿ ಗೊಂದ್ರಿ, ಊಟ ಹಾಕಕ್ಕೆ ನಾನು ಕೊಂದಿದ್ದಲ್ಲ, ಅನ್ನದಗಳು ಕೊಂದದ್ದು. ಹಾಗೆ. ಹಾ. ಆಮೇಲೆ ಹಾಗಂತ ಅವಳು ಹೋದ. ಹ್ಮ್. ಹಾಗಂತ ಕಾಯಲ್ಲ ಸ್ವಾಮಿ. ಹೌದಪ್ಪ. ಹಾಗೆ ಇನ್ನೊಂದು ಮದುವೆ ಆದ ನೋಡಿ. ಹಾ. ಇನ್ನೊಂದು ಮದುವೆ ಆಗಿದ್ದವಳು. ಹ. ಅವಳು ಹೆಚ್ಚಿನ ಸಮಯ ಇರ್ಲಿಲ್ಲ. ಆಮೇಲೆ ಒಂದು ಬಾವಿ ಕಟ್ಟೆಗೆ ನೀರಿಗಂತ ಹೋದ್ಲು. ಹ. ನಮ್ಮ ಜೊಂಡಿಗೆ ಬಾವಿ ನೋಡಿ. ಹೌದು. ಆದ ನೀರಿಗೆ ಹೋದವಳು ಹ. ಜೊಂಡಿಗೆ ಮುರಿದು ಬಾವಿ ಬಿದ್ಲು. ಆಮೇಲೆ
ಆಮೇಲೆ ಬೊಬ್ಬೆ ಹೊಡೆದಿತ್ತು ಹಾ. ಬಾವಿಲಿ ಹಾ. ನೀರ್ ಕಾಪಾಡಿ ಅಂತ ಹಾ. ತಡ ಮಾಡಿದ್ದೆಲ್ಲ ಹಾ. ಹೋಗಿ ಬಾವಿ ಕಾಲಿದ್ದೆ. ಹಾ ಅಂತೂ ಉಳಿಸಿದ್ರಿ ಹೆಂಡತಿಯನ್ನು ಎಂತ ಉಳಿಸುದು, ಅಲ್ವಾ? ನಾನು ಹಾರ್ತಿದ್ದು ಉಳಿತಾ ಇದ್ಲು ಅವಳು. ಅಂದ್ರೆ ಯಾಕಂದ್ರೆ ಹೆಚ್ಚಿಗೆ ನೀರು ಇರ್ಲಿಲ್ಲ, ಒಂದಿಷ್ಟಿಷ್ಟು ನೀರಿದಿತ್ತ. ಹೌದಪ್ಪ. ಅವಳು ಬಾವಿಯಲ್ಲಿ ನಿಂತ್ಕೊಂಡೇ ನನ್ನನ್ನು ಕೂಗಿದ್ದು. ಹಾ ಹಾ. ನಾನು ಹೋಗಿ ಹಾರಿದ್ದೆಲ್ಲಿ, ಎಲ್ಲಿಗೆ? ಅವಳು ತಲೆ ಮೇಲೆ ಅಯ್ಯಯ್ಯೋ. ಹಾರಿದ್ದೌದು. ಹ್ಮ್. ಹಾರಿದ್ದು ಹುಡುಕಿದ್ರು ಹೆಂಡತಿ ಸಿಗುದಿಲ್ಲ. ಆಮೇಲೆ ಸಿಗುದು ಹೇಗೆ? ಹೇಗೆ? ಕಾಲಡಿ ಮೆಟ್ಕೊಂಡಿದ್ದೆ ನಾನು. ಅಂತೂ ಮತ್ತೊಬ್ಬಳ ಓದ್ತಿ ಕೊಂದ್ರಿ. ಅವಳು ಗೊತ್ತಾ? ಆಮೇಲೆ ಅವತ್ತೇ ಎಣಿಸ್ಕೊಂಡಿದ್ದೆ ನನಗೆ ಜೀವನದ ಮದುವೆ ಬೇಡ ಅಂತ. ಮತ್ತೆ ಇದೆಂತ? ಮದುವೆ ಬೇಡ ಅಂತ ಎಣಿಸ್ಕೊಂಡಿದ್ದು ಹೌದು. ಒಂದು ಸ್ವಲ್ಪ ಮದುವೆ ಪೂರೈತಿಗೆ ಹೋಗಿದ್ದೆ ನೋಡಿ. ಹಾ. ಇವಳು ಅಲ್ಲಿಗೆ ನನ್ನನ್ನು ಹಾಡಿ ಕರೀಲಿಕ್ಕೆ ಬಂದಿದ್ಲು. ಏನ್ ಬಿಟ್ರೆ ಹಾಡೇಳಿ ಕರೆಯುವುದು, ಹಾಡ್ ಹೇಳ್ಲಿಕ್ಕ? ಹಾಡೇಳಿ ಇವಳು ಬಂದಿದ್ದ. ನಾನು ಇಷ್ಟು ಪೂರೈಕೆ ಮಾಡ್ತಾ ಇದ್ದೆ. ನಾನು ಈ ಕಡೆ ಮಂತ್ರ ಹೇಳ್ತಾ ಇದ್ದೆ, ಅವಳು ಆ ಕಡೆಯಿಂದ ಹಾಡು ಹೇಳ್ತಾ ಇದ್ಲು. ಹಾ. ನನಗೂ ಮಂತ್ರ ಹೇಳ್ತಾ ಇರುವಾಗ ನಾನು ಬಂದಕ್ಕೆ ಬಂತು ನೋಡಿ. ಹಾ ಹಾ. ಅವಳು ಹಾಡು ಹೇಳ್ತಾ ಇರುವಾಗ ಇವಳು ಕೆಮ್ಮು ಬಂತು. ಹಾ ಹಾ. ಕೆಮ್ಮು ಒಂದಾಯ್ತು. ನಾವಿಬ್ರು ಒಂದಾಗಿದ್ವು. ಈಗ ಕೆಮ್ಮಿದ್ರೆ ಒಂದಾಗಿತ್ತು. ಒಂದ್ ವರ್ಷ ಹಿಂದೆ ಕೆಮ್ಮಿದ್ರೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಿದ್ರು ಅಷ್ಟೇ. ನನಗೆ ಇವಳು ಕೆಮ್ಮಿದ್ದು ಹೇಳಲಿಕ್ಕೆ ಆಗುದು. ಹೌದು, ಮನೆಯಿಂದ ಹೊರಗೆ ಹಾಕ್ಬೇಕಾಗ್ತದೆ. ಮತ್ತೆ ಅವಳು ಕೆಮ್ಮಿದಾಗ ಬೇರೆಯವ್ರ ಕೆಮ್ಮಿದೆ, ಅಲ್ವಾ? ಮತ್ತೆ ಅವ್ರವ್ರ ಕೆಮ್ಮು ಬಂದಾಗ ನಾ ಎಲ್ಲಿ ಸಾಯುದು? ಹೌದು. ಆಗ ನಿಮ್ಗೆ ವಿಷಯ ಗೊತ್ತಿಲ್ಲ. ಏನು ಯಾಕೆ? ಏಕೆ ಅವ್ರೆ, ಈ ವರ್ಷ ನಮ್ಗೆ ಒಳ್ಳೆ ಊಟ. ಹೌದಾ? ಎಲ್ಲಿ ಹೋದ್ರು ಕಾರ್ಯಕ್ರಮ ನೋಡಿ. ಹೌದಾ? ಸತ್ಯ ಹೇಳ್ತೇನೆ, ಈ ವರ್ಷ ಸಿಕ್ಕಿದಷ್ಟು ಕಾರ್ಯಕ್ರಮ ಹಾ. ನನಗೆ ಯಾವ ವರ್ಷ ಸಿಗ್ಲಿಲ್ಲ. ಊರಿನೆಲ್ಲ ದಾನಿಗಳಿರುವಾಗ ನಿಮ್ಗೆ ಯಾಕೆ ಭಯ ಅದೇ? ಅದು ಯಾರಂತೆಯೇ ಹಾ. ಸದಾ ಶಿವನಿಗೆ. ಹೌದಾ? ಹೌದು. ಯಾಕದು? ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಆ ಪರಮೇಶ್ವರಿಗೊಬ್ಬ ಮಗ ಹುಟ್ಟಿದ್ದು. ಹೌದಾ? ಗಣಪತಿಯ? ಗಣಪತಿ ಗಣಪತಿ ಅಲ್ಲ ಸ್ವಾಮಿ, ಮತ್ತೆ ಆ ಭಸ್ಮದಿದೆ ಎಂತದೋ ಒಂದು ಹುಟ್ಟಂತೆ. ಭಸ್ಮಾಸುರ. ಭಸ್ಮಾಸುರ ಹುಟ್ಟಿದ್ದು. ಹಾ. ಈಗ ಎಲ್ಲ ತಲೆ ಮೇಲೆ ಕೈ ಇಡ್ತಾ ಹೋಗುದು, ಹಾ. ಎಲ್ಲರೂ ಸಾಯ್ತಾ ಹೋಗುದು. ಹಾ. ನಮಗೊಂದು 14 ಮಾಡು ಕೆಲಸ ನಮ್ ನೋಡಿ. ವೈಕುಂಠ ಸಾಮ್ರಾಜ್ಯ ಮಾಡೋ ಕೆಲಸ ನಿಮ್ಗೆ ಅದು ಒಳ್ಳೆ ಕಾರ್ಯಕ್ರಮ. ಈಗ ಅಲ್ವಾ? ನಿಮ್ಮ ಹತ್ರ ಮಾತಾಡ ಅವ ಎಲ್ಲಾದ್ರೂ ನಿಮ್ ತಲೆ ಮೇಲೆ ಕೈ ಇಟ್ರೆ ಏನ್ ಮಾಡ್ತೀವಿ? ಏನು? ನಮ್ಮ ಹತ್ರ ಬರುದಿಲ್ಲ. ಯಾಕೆ? ಅವ ನನಗೂ, ನಾನು ಒಂದ್ ದಿವ್ಸ ಕಾಯ್ತಾ ಇದ್ದೆ, ಹಾ 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 ಹಾ. ಅವ ನನಗೆ ಸಿಗಬೇಕು ಅಂತ. ಅಲ್ವಾ? ಸಿಕ್ಕಿದ್ದ ಅವನನ್ನು ನಾನೇ ಪೂಜೆ ಮಾಡ್ತೇನೆ. ಹಾ. ಎಲ್ಲಿಗೆ ಹೊರಟ್ರಿ ಈಗ? ಈಗ ಊಟಕ್ಕೆ. ಊಟ? ಅವಳು ಒಳ್ಳೆ ಕಾರ್ಯಕ್ರಮ. ವಿಪ್ರರು ಬರುತ್ತಿದ್ದಾಗ ಎಲ್ಲಿ ಭೋಜನ ಎಲ್ಲಿ ವೈಕುಂಠ, ಎಲ್ಲಿ ಭೋಜನ ಎಲ್ಲಿ ವೈಕುಂಠ. ದಾರಿ ಮೇಲೆ ನಿಂತ ಸ್ವಲ್ಪ ಹೇಳ್ಬಾರ್ದೇನೆ. ಹೌದಾ ಅದೇ ಆಗ್ತಲ್ವಿ ನಮ್ಗೆ. ಸ್ವಾಮಿ, ವಾ. ಇದಂತ ನಮ್ಗೆ ಗೊತ್ತಾಯ್ತು. ಅಂತದ್ದೇವೆ. ಕಪಿಲ್ ಇರ್ತಾರಲ್ಲ, ಓ, ಇದು ಪ್ರಾಣಿಗಳು ಬಾರ್ದಿದ್ದಾಗ ಬೆಟ್ಟು. ಹೆಚ್ಚು. ಓ, ಸಾಯ್ಲಿಕ್ಕೆ ಅವ್ರು ಅಲ್ಲಿ ಇಡು ಬದಲು ಇಲ್ಲೇ ಇಟ್ಬಿಟ್ಟು. ಹೌದು. ಒಂದ್ ಕೆಲಸ ಮಾಡ, ನಮ್ಗೆ ಆಗ ಹೋಗ್ಬೇಕಾ? ಹೌದು. ಎತ್ತಿ ಬದಿಗಿಡು. ಇದಕ್ಕೆ ಜೀವ ಉಂಟು. ಹೌದು. ಏಯ್! ಯಾರ ನೀನು? ಯಾವ ಜಾತಿ ನೀವು? ಏಯ್! ಹೌದು. ಮುನಿಯ ಸಂಸ್ಕಾರದಲ್ಲಿ ಬ್ರಾಹ್ಮಣರು. ಏ ಬ್ರಾಹ್ಮಣ! ಬ್ರಾಹ್ಮಣ ಅಲ್ವಾ, ಬ್ರಾಹ್ಮಣ್ರೇ, ಭಟ್ರೇ. ನನ್ನನ್ನು ನೋಡಿದ್ದು ಮರದ ಮೇಲೆ ಭಟ್ರು ಅಲ್ಲ, ಭಟ್ರು, ಭಟ್ರು, ಬ್ರಾಹ್ಮಣರು, ಬ್ರಾಹ್ಮಣರು, ವಿಪ್ರರು.
ತಾಗಿ ಬಿಟ್ಟೇವು. ಬಂಡ್ರೆ ಹಾ ಯಾರು ನೀವು ಹ? ಎಲ್ಲಿಗೆ ಹೋಗ್ತೀರಿ? ಹಾ. ಯಾವ ಸೆಟ್ ಅಲ್ಲ, ನೀನು ಈ ಊರಿಗಿದ್ದದೆ ಬೇರೆ ಊರಿಂದ ಬಂದದ್ದ? ಬೇರೆಯಿಂದಲೇ ಬಂದೆ ಅಂತ ತಿಳ್ಕೊಳ್ಳಿ. ಅಲ್ಲ, ಮತ್ತೆ ಈ ಊರಿನ ಏನು ಗೊತ್ತಿಲ್ಲ ನಿನಗೆ? ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಬಾ. ನೀನು ಪುಣ್ಯಾತ್ಮ, ಇಲ್ಲಿ ನಿಂತ್ಕೊಂಡಿದ್ದಲ್ಲ ನೀನು. ಹೌದು. ನೀನು ಸಾಹಿತ್ಯ ಹೀಗೆಲ್ಲ ದಾರಿ ಮೇಲೆ ನಿಂತ್ಕೊಂಡ್ರೆ ಯಾಕೆ? ನಿನಗೆ ಪರಮೇಶ್ವರನಿಗೊಬ್ಬ ಮಗ ಹುಟ್ಟಿದ್ ಗೊತ್ತುಂಟಾ? ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ವಾ? ಅವನಿಗೆ ಭಸ್ಮದಿಂದ ಹುಟ್ಟಿದ್ದು, ಭಸ್ಮಾಸುರ ಅಂತ ಹೆಸರಿಟ್ಟಿದ್ದು. ಅನಲಾಷ್ಟಕ್ಕೆ ಎಲ್ಲರ ತಲೆ ಮೇಲೆ ಕೈ ಇಟ್ಟ ಹೋಗುದು. ಎಲ್ಲಾದ್ರೂ ದಾರಿ ಮಧ್ಯದಲ್ಲಿ ನೀನು ನಿಂತ್ಕೊಂಡ್ರೆ ನಿನ್ನ ತಲೆ ಮೇಲೆ ಕೈ ಇಟ್ಟರೆ ನೀನು ಬಂದಿದ್ದೆ ಪುಣ್ಯ. ಬ್ರಾಹ್ಮಣ್ರೆ, ಬಾ. ನಿಮಗೆಲ್ಲಾದ್ರೂ ಸಿಕ್ಕಿದ್ರವ? ನನಗೂ ಸಿಕ್ಕಬೇಕಂತಲೇ ಕಾಯ್ತಾ ಇದ್ದೆ ನಾನು. ಹೌದಾ? ನನಗೆ ಆ ಪಾಪಿ ಮಗ ಸಿಗ್ಬೇಕು, ಅವನು ಭಸ್ಮ ನಾನೇ ಮಾಡ್ಬೇಕಂತ ಆಲೋಚನೆ ಮಾಡಿದ್ದೆ. ನಿನಗೆ ಹೆದರಿಕೆ ಇಲ್ಲ? ನನಗೆ ಅವನು ಹೆದರಿಕೆ ಇಲ್ಲ, ಕಾಯ್ತಾ ಇದ್ದೆ. ಯಾಕೆ ಹೆದರಿಕೆ ಇಲ್ಲ? ಅವನಿಗೆ ನಾನು ಭಸ್ಮ ಮಾಡ್ತೇನೆ, ಮಂತ್ರ ಉಂಟು. ನಾವು ಬ್ರಾಹ್ಮಣರು ಮಂತ್ರದ ಭಸ್ಮವ? ಹಾ, ನನ್ನಲ್ಲೂ ಭಸ್ಮ ಉಂಟಾ? ಭಸ್ಮ ಅಂದ್ರೆ ಬೂದಿ. ಹೌದು. ನಮ್ಮ ಅಪ್ಪನ ಬೂದಿಯ? ಏನು ಅಪ್ಪ ಹೋಗಿದ್ಮೇಲೆ ಕೊಟ್ಟಿದ್ದ? ಅಪ್ಪ ಮಂತ್ರಿಸಿ ಕೊಟ್ಟ ಬೂದಿ, ಅದನ್ನು ಮಂತ್ರಿಸಿ ಅವನ ಮೈ ಮೇಲೆ ಹಾಕಿದ್ರೆ ಭಸ್ಮಾಸುರ ಭಸ್ಮದಲ್ಲಿ ಲೀನವಾಗಿ ಹೋಗ್ತಾರೆ. ಈಗ ನೀವು ಅವನನ್ನು ನೋಡಿದಿರಾ? ಎಲ್ಲಿ ನಾವು ನಮ್ಗೆ ಸಿಗ್ತ ನಮ್ಗೆ ಹೇಗೆ ಉಂಟು ಅವನಿಗೆ? ನೋಡ್ಬೇಕು ಅವನನ್ನ. ಅವ ಸಿಗ್ಬೇಕು ಈಗ. ಅವಾಗ ಅವನಿಗೆ ಭಸ್ಮ ಮಾಡಿ ಹಾಕ್ತೇನೆ. ಇನ್ನು ಭಕ್ತ ಅಲ್ಲ, ನಿಜವಾಗ್ಲೂ ನನಗೆ ಅಭಿಪ್ರಾಯ ಆದ್ರೂ ನನಗೆ ಅಭಿಪ್ರಾಯ ಒಳ್ಳೆದಿಲ್ಲ. ಅಲ್ಲ, ನೀನು ಇದ್ದರಿಂದ ನಮ್ಮಲ್ಲಿ ಒಳ್ಳೆ ಮುಟ್ಟ. ನಾವು ಹೊಂದಾಣಿಕೆ ನಾವು ನೋಡಿದ ನೋಡಿ. ಈಗ ನನ್ನ ಭಸ್ಮ ಉಂಟು, ಭಸ್ಮ ಅಂತ ಕುಣಿಸಿ ಹಾಕಿ ಭಸ್ಮ ನೋಡಿ. ಅಪ್ಪಿ ನಂಗೆ ಮೋಸ ಮಾಡಿದ್ದೆ ಹಾಗೆ. ಅದೇ ಅಪ್ಪಯ್ಯ, ಅಪ್ಪಯ್ಯ, ಅಪ್ಪ ಎಲ್ಲಿದ್ದೆ ಪುಣ್ಯ? ಕೇಳ್ತು, ಸರಿ ಕೇಳ್ತಿಲ್ಲ. ಹಾಗೆ ಮೇಲ್ ಬಾ. ಈಗ ಕೇಳ್ತದೆ. ಅದು ಆವಾಗ ಕೊಟ್ಟಿದ್ದು. ಆಯ್ತು, ಇಡುತ್ತೆ. ಭಾಗದಲ್ಲಿ ಸಕ್ರಿಸಿ
ನಾಯಿ ಅಂತ ಅವಾಗ ಎಂತ ಮಗ ನಾನೆಂತ ಮಗ ಚಿಕ್ಕುದ ಹ್ಮ್. ಹೆಂಡಕ್ಕೆ ಹೋಗಿ ಇದು ಮೂರನೇದಾಯ್ತು ಇನ್ನೊಂದು ಇನ್ನೊಂದು ಅಷ್ಟೇ ತಲೆ ಬಿಟ್ಟು ನನಗೆ ನಾಯಿ ಅಂತ ಮಗ. ಆಯ್ತಾ ಇದ್ದೆ ನಾನು ಹಾ. ಹ್ಮ್. ಇದಕ್ಕೆ ಕಥೆ ನಮ್ಗೆ ಹ್ಮ್. ಇವಾಗ ಸಭಾ ಕಾರ್ಯಕ್ರಮ. ಹಲೋ. ಹಲೋ. ಶ್ರೀ ಗೀತಾಂಬಿಕಾ ಮಂದಿರ ಹಾಗೂ ಗೀತಾಂಬಿಕಾ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಇದರ ಅಧ್ಯಕ್ಷರಾದ ಶ್ರೀ ಕಡಂದಲೆ ಸುರೇಶ್ ಭಂಡಾರಿ ಇವರ ಸಂಪೂರ್ಣ ಸಹಕಾರದೊಂದಿಗೆ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ಮಂದರ್ತಿ ಇವರ ಪ್ರಬುದ್ಧ ಕಲಾವಿದರ ಕೊಡುವಿಕೆಯಿಂದ ಭಸ್ಮಾಸುರ ಮೋಹಿನಿ ಎಂಬ ಯಕ್ಷಗಾನವು ಪ್ರದರ್ಶಿಸುತ್ತಿದ್ದಾರೆ. ಕೇವಲ 10 ನಿಮಿಷದ ವಿರಾಮವನ್ನು ಕೊಟ್ಟು ಒಂದು ಚಿಕ್ಕ ಹಾಗೂ ಚೊಕ್ಕ ಸಭಾ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ಅದರಲ್ಲಿ ಊರಿನ ಪ್ರಸಿದ್ಧ ವೇಷಧಾರಿಯಾದ ಶ್ರೀ ದಿನಕರ್ ಕುಂದರ್ ಅವರನ್ನು ಸನ್ಮಾನಿಸಲಿದ್ದೇವೆ. ನಮ್ಮ ಮಂದಿರದ ಸದಸ್ಯರು ಆದಷ್ಟು ಬೇಗ ಬಂದು ಇಂದಿನ ನಮ್ಮ ಗೆಸ್ಟ್ ಅವರನ್ನು ವೇದಿಕೆಗೆ ಕರೆದುಕೊಳ್ಳಬೇಕಾಗಿ ವಿನಂತಿ. ಅಧ್ಯಕ್ಷತೆ ಶ್ರೀ ಸುರೇಶ್ ಭಂಡಾರಿ, ಶ್ರೀ
ಗೀತಾಂಬಿಕಾ ಮಂದಿರ ಹಾಗೂ ಗೀತಾಂಬಿಕಾ ಯಕ್ಷಗಾನ ಮಂಡಳಿ. ಮುಖ್ಯ ಅತಿಥಿಗಳಾಗಿ ಆದರ್ಶ್ ಶೆಟ್ಟಿ ಹಾಲಾಡಿ, ನಿರ್ದೇಶಕರು ಗೋಲ್ಡನ್ ಪಾರ್ಕ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್. ಇನ್ನೊಬ್ಬರು ಗೌರವ ಅತಿಥಿಯಾಗಿ ಕಲ್ಲುಗದ್ದೆ ಸುರೇಶ್ ಶೆಟ್ಟಿ, ಹೋಟೆಲ್ ರಾಜ್ ಪ್ರಕಾಶ್ ಸಾಯನ್. ನಮ್ಮ ಮಂಡಳಿಯ ನೆಚ್ಚಿನ ಭಾಗವತರಾದ, ನಮ್ಮ ಮಂಡಳಿ ಅಂತ ಹೇಳಿದ್ರೆ ಊರಿನ ಹಾಗೂ ಮುಂಬಯಿಯ ಪ್ರಸಿದ್ಧ ಭಾಗವತರಾದ ಶ್ರೀ ಪೊಳ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ, ಹಾಗೆಯೇ ಶ್ರೀ ರಮನಾಥ್ ಕೋಟಿಯನ್, ಹೋಟೆಲ್ ನವರತ್ನ. ಇಂದಿನ ನಮ್ಮ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರತಿಯ ಪ್ರಧಾನ ಭಾಗವತರಾದ ಶ್ರೀ ಸದಾಶಿವ್ ಅಮೀನ್ ಹಾಗೂ ಈ ಯಕ್ಷಗಾನ ಮಂಡಳಿಯನ್ನು ಮುಂಬೈಗೆ ಕರೆತಂದಿದ್ದ ಮುಂಬೈ ಸಂಚಾಲಕರು ರಾಜು ಮೆಂಡನ್ ವಣ್ಸೆ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಸುರೇಶ್ ಭಂಡಾರಿ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಮಂದಿರದ ಅಧ್ಯಕ್ಷರಾಗಿಯೂ, ಯಕ್ಷಗಾನ ಮಂಡಳಿಯ ಅಧ್ಯಕ್ಷರಾಗಿಯೂ, ಊರಿನ ಕಚ್ಚೂರು ನಾಗೇಶ್ವರ ಮಂದಿರ ಇದರ ಅಧ್ಯಕ್ಷರಾಗಿಯೂ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು, ಅದರಲ್ಲೂ ಕೂಡ ಕಲಾವಿದರಿಗೆ ಊರಿನಿಂದ ಬರುವ ಆಗಲಿ ಅಥವಾ ಮುಂಬಯಿಯ ಕಲಾವಿದರ ಆಗಲಿ ಆಯಾ ಸಮಯದಲ್ಲಿ ತನ್ನಿಂದ ಆದಷ್ಟು ಸಹಾಯವನ್ನು ಮಾಡುತ್ತಲೇ ಇದ್ದಾರೆ. ಅವರಿಗೆ ನಮ್ಮ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ಶೆಟ್ಟಿ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ಆದರ್ಶ್ ಶೆಟ್ಟಿ ಹಾಲಾಡಿ, ನಿರ್ದೇಶಕರು ಡೈರೆಕ್ಟರ್ ಗೋಲ್ಡನ್ ಪಾರ್ಕ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್. ಅವರಿಗೆ ನಮ್ಮ ಮಂದಿರದ ಕಾರ್ಯದರ್ಶಿಯಾದ ಶ್ರೀ ಧರ್ಮಪಾಲ್ ಕೋಟಿಯನ್ ಶಾಲು ಹೊದಿಸಿ ಪುಷ್ಪಗುಚ್ಛ ಕೊಡಬೇಕಾಗಿ ವಿನಂತಿ. ಇವರು ಸಮಾಜ ಸೇವಕರು ಆದರ್ಶ್ ಶೆಟ್ಟಿ. ಇನ್ನೊಬ್ಬರು ಗೌರವ ಅತಿಥಿಗಳಾಗಿ ಕಲ್ಲುಗದ್ದೆ ಸುರೇಶ್ ಶೆಟ್ಟಿ, ಹೋಟೆಲ್ ರಾಜ್ ಪ್ರಕಾಶ್ ಸಾಯನ್. ಅವರಿಗೆ ಸಂಜೀವಣ್ಣ ಪುಷ್ಪಗುಚ್ಛ ಕೊಟ್ಟು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಸಮಾಜ ಸೇವಕರು ಕಲ್ಲುಗದ್ದೆ ಸುರೇಶ್ ಶೆಟ್ಟಿ, ಹೋಟೆಲ್ ರಾಜ್ ಪ್ರಕಾಶ್ ಸಾಯನ್. ಇನ್ನೊಬ್ಬರು ಮುಂಬೈ ಹಾಗೂ ಊರಿನಲ್ಲಿ ಎಲ್ಲರಿಗೂ ಚಿರಪರಿತರಾಗಿರುವ ಗಾನ ಕೋಗಿಲೆ ಪ್ರಸಿದ್ಧ ಭಾಗವತರು, ನಮ್ಮ ಗೀತಾಂಬಿಕಾ ಮಂಡಳಿಗೆ ಏನೋ ಒಂದು ಅದೃಷ್ಟ ಎನ್ನುವಂತೆ ಅವರು ನಮ್ಮ ಮಂಡಳಿಯಲ್ಲಿ ಪ್ರಧಾನ ಭಾಗವತರಾಗಿಯೂ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ಧರ್ಮಪಾಲ್ ಕೋಟಿಯನ್ ಅವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಮಂಡಳಿಯ ಬಗ್ಗೆ ಅತಿಯಾದ ಪ್ರೀತಿ ಎಲ್ರಿಗೆ ಗೊತ್ತಿಲ್ಲದಿದ್ರೆ ಹೇಳ್ತೇನೆ. ಒಮ್ಮೆ ಅವರು ಅಡ್ಮಿಟ್ ಆಗಿದ್ರು ಭಾಂಡೂಪ್ ಹಾಸ್ಪಿಟಲ್ನಲ್ಲಿ. ಸೂರತ್ನಲ್ಲಿ ನಮಗೆ ಮಂಡಳಿಗೆ ಒಂದು ಆಟ ಸಿಕ್ಕಿತು. ಅವರು ಆಸ್ಪತ್ರೆಯಿಂದ ನೇರ ಅಲ್ಲಿ ಬಂದದ್ದು, ಯಾರಿಗೂ ಹೇಳದೆ, ಡಾಕ್ಟ್ರಿಗೂ ಕೂಡ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ. ಆಟ ಮುಗಿದ ನಂತರ ಪುನಃ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದದ್ದು. ಇನ್ನೊಬ್ಬರು
ಅತಿಥಿ ರಮನಾಥ್ ಕೋಟಿಯನ್, ಹೋಟೆಲ್ ನವರತ್ನ ಅಸಲ್ಫಾ, ಕೊಡುಗೈ ದಾನಿ ಸತೀಶಣ್ಣ. ನಮ್ಮ ಮಂದಿರದ ಯಾವುದೇ ಕಾರ್ಯಕ್ರಮ ಇದ್ದರೆ ಅವರ ಕೈಯಿಂದಾಗುವ ಚಿಕ್ಕ ಮಟ್ಟ ಸೇವೆಯನ್ನು ಅವರು ಮಾಡುತ್ತಾ ಇದ್ದಾರೆ. ಇನ್ನೊಬ್ರು ರಾಜು ಮೆಂಡನ್ ವಣ್ಸೆ, ಉದ್ಯಮಿ, ಮಹಾಜನ ಸೇವಾ ಸಂಘ ಬಗ್ವಾಡಿ ಇದರ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಯಕ್ಷಗಾನ ಮಂಡಳಿ, ಇಂದಿನ ಈ ಪ್ರವಾಸಿ ತಂಡದ ಮುಂಬೈ ಸಂಚಾಲಕರು. ಇನ್ನೊಬ್ಬರು ಅತಿಥಿ ಶ್ರೀ ಸದಾಶಿವಾಮಿನ್, ನಮ್ಮ ಇಂದಿನ ಈ ಯಕ್ಷಗಾನ ಪ್ರದರ್ಶನದ ಪ್ರಧಾನ ಭಾಗವತರು. ಇವರು ಕಾಳಿಂಗನವರು ಪದ್ಯ ಹೇಳುತ್ತಿದ್ದಾಗ ಅವರ ಒಟ್ಟಿಗೆ ಇದ್ರು. 6 ವರ್ಷ ಅವರ ಜೊತೆಯಾಗಿದ್ರು. ಕಾಳಿಂಗನವರ ತೀರಿಕೊಂಡ ನಂತರ ಅವರು ಸುಮಾರು 15 ವರ್ಷ ಯಕ್ಷಗಾನ ಮಂಡಳಿಯೇ ಬಿಟ್ಟರು. ತದನಂತರ ಅವರು ಈ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರ್ತಿಗೆ ಬಂದು ಸೇರಿದ್ದಾರೆ. ಅವರಿಗೂ ಕೂಡ ಶ್ರೀ ಪ್ರಭಾಕರ್ ಕುಂದರ್ ಶಾಲು ಹೊದಿಸಿ ಪುಷ್ಪಗುಚ್ಛ ಕೊಡಬೇಕಾಗಿ ವಿನಂತಿ. ಇಂದು ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಊರಿನ ಈ ಮೇಳದ ಸ್ತ್ರೀ ವೇಷಧಾರಿ ಶ್ರೀ ದಿನಕರ್ ಕುಂದರ್ ಇವರನ್ನು ಸನ್ಮಾನಿಸಲಿದ್ದೇವೆ. ಪ್ರಖ್ಯಾತ ತೆಂಕು ಹಾಗೂ ಬಡಗಿನಲ್ಲಿ ಎರಡರಲ್ಲೂ ವೇಷ ಮಾಡುವ ಶ್ರೀ ದಿನಕರ್ ಕುಂದರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ದಿನಕರ್ ಕುಂದರ್ ಇಂದಿನ ಆಟದಲ್ಲಿ ಮೋಹಿನಿಯ ಪಾತ್ರವನ್ನು ಮಾಡಲಿದ್ದಾರೆ. ಇವರು ಹುಟ್ಟಿದ್ದು ನಡೂರಿನಲ್ಲಿ 1 ಜೂನ್ 1981. ಇವರು ಯಕ್ಷಗಾನ ಮೇಳಕ್ಕೆ 1996-97 ಅವಧಿಯಲ್ಲಿ ಮಂದರ್ತಿ ಮೇಳಕ್ಕೆ ಬಂದು ಸೇರಿದವರು. ಅಲ್ಲಿಂದ ಇಲ್ಲಿಯವರೆಗೆ 25 ವರ್ಷದಿಂದ ಮಂದರ್ತಿ ಮೇಳ ಒಂದರಲ್ಲಿಯೇ ತನ್ನ ಅಭಿನಯವನ್ನು ಅಭಿನಯಿಸುತ್ತಿದ್ದಾರೆ. ಇವರ ಗುರುಗಳು ಶಿವರಾಮ್ ಕಾರಂತ್ ಕಲಾ ಕೇಂದ್ರ ಉಡುಪಿ, ಇದರ ಬನ್ನಂಜೆ ಸಂಜೀವ ಸುವರ್ಣ. ಇವರ ತಾಯಿ ತುಂಗ ಮರಕಾಲ್ತಿ ಹಾಗೂ ತಂದೆ ಮಾಧವ ಮರಕಾಲ. ಹಲವು ಕಡೆ ಸನ್ಮಾನಗಳನ್ನು ಅವರು ತನ್ನ ಈ ಸ್ತ್ರೀ ವೇಷಕ್ಕೆ ಪಡೆದುಕೊಂಡಿದ್ದಾರೆ. ಬಡಗಿನೊಟ್ಟಿಗೆ ತೆಂಕುನಲ್ಲೂ ಕೂಡ ಅವರು ಸ್ತ್ರೀ ವೇಷವನ್ನು ಮಾಡುತ್ತಾ ಇದ್ದಾರೆ. ಇವರ ದೇವಿ ಮಹಾತ್ಮ್ಯ ದೇವಿ, ಮೀನಾಕ್ಷಿ ಕಲ್ಯಾಣದ ಮೀನಾಕ್ಷಿ, ಶಶಿಪ್ರಭ ಪರಿಣಯದ ಭ್ರಮಲ ಕುಂತಳೆ ಶಶಿಪ್ರಭೆ, ತ್ರಿಲೋಕ ಸುಂದರಿ ಹಾಗೂ ರಂಬೆ ಇವರ ನೆಚ್ಚಿನ ವೇಷವೂ ಆಗಿದೆ. ಅತ್ಯುತ್ತಮವಾಗಿ ಅದರಲ್ಲಿ ಸ್ತ್ರೀ ವೇಷದಲ್ಲಿ ಅವರು ಪ್ರದರ್ಶನ ಮಾಡುತ್ತಿದ್ದಾರೆ. ಅವರಿಗೆ ಎಲ್ಲರೂ ಅತಿಥಿಗಳು ಒಟ್ಟಾಗಿ ಶಾಲು, ಸ್ಮರಣಿಕೆ, ಸನ್ಮಾನದ ಒಟ್ಟಿಗೆ 25,000 ನಗದು ಬಹುಮಾನ ಮಂದಿರ ಹಾಗೂ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಭಂಡಾರಿ ಇವರಿಂದ.
ಸನ್ಮಾನಕ್ಕೆ ಉತ್ತರವಾಗಿ ಶ್ರೀ ದಿನಕರ್ ಅವರು 2 ಮಾತನ್ನು, ಸನ್ಮಾನಕ್ಕೆ ಉತ್ತರ 2 ಮಾತು. ನನ್ನ ಕುಲದೇವತೆಯಾದ ಹಾಗೂ ನನ್ನ ಆರಾಧ್ಯ ದೇವಿಯಾದ ಮಂದಾರ್ತಿ ದುರ್ಗಾ ಪರಮೇಶ್ವರಿಯನ್ನ ಮನಸ್ಸಾರೆ ಧ್ಯಾನಿಸುತ್ತಾ, ಅವಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಶೀಲರಿರುವ ಕಡಂದಲೆ ಸುರೇಶ್ ಭಂಡಾರಿಯವರೇ, ರಾಜುಮೆಂಡರವರೇ, ಅಮೀನ್ರೇ, ಕೋಟೆನ್ರವರೇ, ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಬಹುಶಃ ರಂಗಸ್ಥಳದಲ್ಲಿ ಕುಣಿದು ಮಾತಾಡಬಲ್ಲೆ ಬಿಟ್ರೆ ಭಾಷಣ ಮಾಡಲಿಕ್ಕೆ ನನಗೆ ಬರುವುದಿಲ್ಲ. ದಯವಿಟ್ಟು ಕ್ಷಮಿಸಿ ಮಾತಾಡುವುದರಲ್ಲಿ ತಪ್ಪಿದ್ರೆ. ಆಮೇಲೆ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಮುಂಬೈ ಮಹಾನಗರದಲ್ಲಿ ಪ್ರಪ್ರಥಮವಾಗಿ ನಾನು ಇವತ್ತು ಸನ್ಮಾನಗೊಳ್ತಾ ಇದ್ದೇನೆ. ಬಹುಶಃ ಇದು ನನ್ನ ಭಾಗ್ಯ ಅಂತ ತಿಳಿತೇನೆ. ಇವತ್ತು ಈ ಭಂಡಾರಿ ಸಮಾಜದ ಮುಖ್ಯಸ್ಥರಾದ ಕಡಂದಲೆ ಸುರೇಶ್ ಭಂಡಾರಿ ಅವರು ನನ್ನನ್ನು ಸನ್ಮಾನಿಸ್ತಿದ್ದಾರಂತ ಆದ್ರೆ ಇದು ಬಾರ್ಕೂರು ಕಚ್ಚೂರು ನಾಗೇಶ್ವರ ದೇವರ ಅನುಗ್ರಹ ಅಂತ ನಾನು ತಿಳಿತೇನೆ. ಹೀಗೆ ಹೇಳಲಿಕ್ಕೆ ಕಾರಣ ಉಂಟು. ನಾನು ನಾಗೇಶ್ವರ ಸನ್ನಿಧಿಯ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದೇನೆ. ಆ ಸನ್ನಿಧಿಯಲ್ಲಿ ಯಾವ ಕಾರ್ಯಕ್ರಮ ಆದ್ರೂ ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಹೋಗಿ ಬರ್ತೇವೆ. ನವರಾತ್ರಿ, ಶಿವರಾತ್ರಿ, ಜಾತ್ರೆ, ನಾಗಮಂಡಲೋತ್ಸವ, ಆಮೇಲೆ ಹೋದರ್ಷ ನಡೆದ ಕಣ್ಣಿನ ಚಿಕಿತ್ಸೆ, ಅದರಲ್ಲೂ ನಾವೆಲ್ಲರೂ ಭಾಗಿಯಾಗಿ ಅಲ್ಲಿಯ ಕಾರ್ಯಕ್ರಮದಲ್ಲಿ ಇದ್ದವರು. ಆದ್ರೆ ಹೋದರ್ಷ ಮಳೆಗಾಲದಲ್ಲಿ ನನ್ನ ಜೀವನದಲ್ಲಿ ಒಂದು ದುರಂತ ನಡೆದು ಹೋಯಿತು. ಪಟ್ಲ ಸತೀಶ್ ಶೆಟ್ಟರ್ ಅವರ ಆಟ ಬಂತು. ಆಗ ಕಲಾವಿದರಿಗೆ ಕೆಲಸ ಇರಲಿಲ್ಲ. ನನ್ನ ಅಣ್ಣ ಅಮೀನ್ರ ಜೊತೆಗೆ ನಾನಿದ್ದೆ. ಎಲ್ರು ಒಂದಾಗಿ ಆಟಕ್ಕೆ ಹೋಗುವ, ಬಹುಶಃ ನಾಳಿನ ದಿವಸಕ್ಕೆ ಊಟಕ್ಕಾದೀತು ಅಂತ ಬಹಳ ಸಂತೋಷದಲ್ಲಿ ಇದ್ದೆ ನಾನು. ನಾಳೆ ಒಂದು ಲಕ್ಷ್ಮಿ ತರಬಹುದು, ಒಂದು ದಿವಸದ ಊಟಕ್ಕಾದ್ರೂ ನನಗೆ ವ್ಯವಸ್ಥೆ ಆದೀತು ಅಂತ. ಆದ್ರೆ ಲಕ್ಷ್ಮಿ ಬರ್ಲಿಲ್ಲ ನನ್ನ ಮನೆಗೆ. ಲಕ್ಷ್ಮಿಯವರು ಮೊದಲು ಗಂಗೆ ಬಂದುಬಿಟ್ಲು. ಅಂದ್ರೆ ಮಳೆಯಿಂದ ನನ್ನ ಮನೆ ನೆರೆಯಿಂದ ತುಂಬಿ ಹೋಯಿತು. ಮನೆಯಿಂದ ಹೊರ ಹೋಗುವ ಪರಿಸ್ಥಿತಿ ಇಲ್ಲ, ಮನೆಯ ಒಳಗಡೆಯಲ್ಲಿ ಇರುವ ಸ್ಥಿತಿ ಬಂತು. ಆಟಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಗ ನನ್ನ ಅಣ್ಣನ ಸ್ಥಾನದಲ್ಲಿದ್ದ ಅಮೀನ್ರು ಹೇಳಿದ್ರು, ಬನ್ನಿ ನಮ್ಮನೇಲಿ ಇರಿ ಅಂತ ಹೇಳಿದಾಗ ನನಗೆ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ನೀರು ತುಂಬಿ ಹೋಗಿತ್ತು. ಮರು ದಿವಸ ಅಂತೂ ರಾತ್ರಿ ಗಂಡ ಹೆಂಡತಿ ಮಕ್ಕಳೆಲ್ಲ ಮಂಚದ ಮೇಲೆ ನಿಂತು ಕಾಲ ಕಳೆದೆವು. ಬೆಳಗಾಗುವಾಗ ಸ್ವಲ್ಪ ನೀರು ಕಡಿಮೆ ಆಯಿತು. ಆಮೇಲೆ ನಾನು ಎದ್ದು ಬಂದು ನಿಂತದ್ದು ಇದೇ ನಾಗೇಶ್ವರ ಸನ್ನಿಧಿ ಅಶ್ವತ್ಥನ ಕಟ್ಟೆ ಅಡಿಯಲ್ಲಿ ನಿಂತು ನನ್ನಷ್ಟಕ್ಕೆ ನಾನು ಕಣ್ಣೀರು ಹಾಕಿದೆ. ನನ್ನ ಪರಿಸ್ಥಿತಿ ಏನಪ್ಪಾ ಹೀಗಾದ್ರೆ ಅಂತ. ಆವತ್ತಿನ ಕಣ್ಣೀರು ಇವತ್ತು ಸುರೇಶ್ ಭಂಡಾರಿ ಅವರು ನನ್ನನ್ನು ಇಲ್ಲಿ ಸನ್ಮಾನಿಸಿದ್ರು ಅಂತ ನಾನು ತಿಳ್ಕೊಳ್ತೇನೆ. ಇದು ನನಗೆ ದೊಡ್ಡ ಕೊಡುಗೆ. ಅವ್ರು ಎಷ್ಟು ಮೊತ್ತ ಕೊಟ್ಟಿದ್ದಾರಂತಲ್ಲ, ಈ ಕ್ಷೇತ್ರದಲ್ಲಿ, ಈ ಗೀತಾಂಬಿಕೆ ಕ್ಷೇತ್ರದಲ್ಲಿ ನನ್ನನ್ನು ಸನ್ಮಾನಿಸಿದ್ರಂತ ಆದ್ರೆ ಇದಕ್ಕಿಂತ ದೊಡ್ಡದು ನನಗೆ ಇನ್ನೇನು ಬೇಕು. ಅದು ಮುಂಬೈ ಮಹಾನಗರದಲ್ಲಿ. ಸಂತೋಷ ಆಯ್ತು. ಮಂದಾರ್ತಿ ಮೇಳದಲ್ಲಿ 25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯವರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ಕರೋನಾ ಸಂಕಷ್ಟದಲ್ಲೂ ನಮಗೆ ನಮ್ಮ ಯಜಮಾನರೆನಿಸಿಕೊಂಡಂತ ಧನಂಜಯ ಶೆಟ್ಟಿ ಅವರು ಪೂರ್ಣ ಸಂಬಳ ಕೊಡುವ ತನ್ಮೂಲಕವಾಗಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ ಅಂತ ಹೇಳಿದ್ರು ಸುಳ್ಳಾಗ್ಲಿಕ್ಕಿಲ್ಲ. ಆಮೇಲೆ ಸಿಬ್ಬಂದಿ ವರ್ಗದವರೆಲ್ಲ ನಮ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಹಿರಿಯವರಾದ ಶಂಭಣ್ಣ, ಅಶೋಕ್ ಕುಂದಾರ್, ಪ್ರವೀಣ್ ಕುಂದಾರ್, ಪ್ರದೀಪ್ ಶೆಟ್ಟಿ, ರವಿ ಶೆಟ್ಟಿ, ಹಾಗೆ ನಮ್ಮ ಮ್ಯಾನೇಜರ್ಗಳಾದ ಬಾಲಕೃಷ್ಣ ಶೆಟ್ಟಿ, ಮಂದಾರ ಶೆಟ್ಟಿ, ರಮೇಶ್ ಶಂಕರ್ ಶೆಟ್ಟಿ, ಜಯರಾಮ್ ಪೂಜಾರು, ದಿನೇಶ್ ಕೊಟ್ಟಾರು, ಇವರೆಲ್ಲ ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಅವರ ಉಪಕಾರವನ್ನು ನಾನು ಸ್ಮರಿಸಲೇಬೇಕು. ಆಮೇಲೆ ನಾನು ಕಂಡಂತ ಮಹಾನಾಯಕರು, ನನಗೆ ತಿಳಿದ ಹಾಗೆ, ಬಹುಶಃ ಸಣ್ಣವನಾಗಿ ಮಾತಾಡ್ತಿದ್ದೇನೆ, ಈ ಭಂಡಾರಿ ಸಮಾಜದಲ್ಲಿ ನಮ್ಮ ಕಡಂದಲೆ ಸುರೇಶ್ ಭಂಡಾರ ಹೇಗೋ ಹಾಗೆ ನಮ್ಮ ಮೊಗವೀರ ಸಮಾಜದಲ್ಲಿ ನಮ್ಮ ನಾಡೋಜ ಜಿ ಶಂಕರ್ ಹಾಗೆ ಅವರು ನನ್ನನ್ನು ಸನ್ಮಾನಿಸಿದ್ರು. ಈ ಹೊತ್ತಿನಲ್ಲಿ ನಾನು ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಆಮೇಲೆ 2 ವರ್ಷದ ಹಿಂದೆ ನಾವು ಈ ಮಹಾಗಣಪತಿ ಯಕ್ಷ ಮಂಡಳಿ ನಡೂರು ಮಂದಾರ್ತಿಯನ್ನ ನಮ್ಮ ಅಣ್ಣ ಅಮೀನ್ರು ಹೇಳಿದ್ರು. ನಾನು ಸೋತದ್ದನ್ನು ಅವರು ನೋಡಿದ್ರು. ಬನ್ನಿ ನಾವು ಒಟ್ಟಾಗಿ ಒಂದು ತಂಡ ಕಟ್ಟುವ. ಆಗ ಅವ್ರ ಜೊತೆ ಸೇರಿಕೊಂಡೆ.
ನೋಡುವ, ನನ್ನ ಕೈಯಲ್ಲಾದಷ್ಟು ಸಾಧ್ಯದಿಂದ ನಿಮ್ಮನ್ನು ಎತ್ತಿ ಹಿಡಿತೇನೆ ಅಂತ ಹೇಳಿದ್ರು. ಇವತ್ತು ಈ ಮಹಾನಗರ ಮುಂಬೈವರೆಗೆ ನನ್ನನ್ನು ಕರೆತಂದ್ರು. ಇಷ್ಟೊಂದು ದೊಡ್ಡ ಸನ್ಮಾನ ಈ ವೇದಿಕೆಯಲ್ಲಿ ಮಾಡಿದ್ರು ಅಂತ ಆದ್ರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಆಮೇಲೆ ಈಗ 2 ವರ್ಷ ಆಯಿತು ನಾವು ಮುಂಬೈಗೆ ಬರಲಿಲ್ಲ, ಇದು ಪ್ರಥಮ ವರ್ಷ. ಮುಂದೆ ನಮ್ಗೆ ನಿಮ್ಮಂತ ಗಣ್ಯರ ಸಹಕಾರ ಬೇಕು ಅಂತ ಕೇಳಿಕೊಳ್ತೇನೆ. ಬಡ ಕಲಾವಿದ ನಾನೊಬ್ಬ ಅಲ್ಲ, ತುಂಬಾ ಮಂದಿ ಇದ್ದಾರೆ. ಇವತ್ತು ನನ್ನನ್ನ ಸನ್ಮಾನಿಸಿದ್ರಿ, ಇದೇ ಗೌರವ ಉಳಿದ ಬಡ ಕಲಾವಿದರಿಗೆ ಕೊಡಬೇಕು ಎನ್ನುವುದಾಗಿ ವಿನಮ್ರತೆಯಿಂದ ಕೇಳಿಕೊಳ್ತಾ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ನಾನು 1-2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಜೈ ಧನ್ಯವಾದಗಳು. ನಮ್ಮ ಮಂದಿರ ಹಾಗೂ ಮಂಡಳಿಯ ವತಿಯಿಂದ ಪ್ರೀತಿಪೂರ್ವಕ ಸನ್ಮಾನ ಸ್ವೀಕರಿಸಿದ ಶ್ರೀ ದಿನಕರ್ ಕುಂದರ್ ಅವರಿಗೆ ಧನ್ಯವಾದಗಳು. ಈಗ ಪೊಳ್ಳೆರು 2 ಮಾತನ್ನು ಹೇಳಬೇಕಾಗಿ ವಿನಂತಿ. ಸಮಾರಂಭದ ಅಧ್ಯಕ್ಷರಾದ ಆದರಣೀಯ ಸುರೇಶ್ ಭಂಡಾರಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ, ನನ್ನ ಪ್ರೀತಿಯ ನೆಚ್ಚಿನ ಭಾಗವತ ಕುಕ್ಕರ್ಣಿ ಸದಾಶಿವ ಅಮೀನ್ರವರೇ, ನಾನು ಇವರ ಬಗ್ಗೆ 1-2 ಮಾತನ್ನು ಹೇಳಬೇಕಾಗ್ತದೆ. ಸಾಧಾರಣ 30-35 ವರ್ಷಗಳ ಹಿಂದೆ ಕಾಳಗಿನಾಡರು ಸಾಲಿಗ್ರಾಮದಲ್ಲಿ ಪ್ರಧಾನ ಭಾಗವತರಾಗಿರುವಾಗ ಅವರ ಜೊತೆಯಲ್ಲಿ ಯಶಸ್ವಿ ತಿರುಗಾಟವನ್ನು ಮಾಡಿದಂತಹ ಒಬ್ಬ ಪ್ರತಿಭಾವಂತ ಭಾಗವತರು. ಕಾಳಗಿನಾಡರು ನನ್ನಲ್ಲಿ ಯಾವಾಗ ಹೇಳ್ತಿತ್ತು, ಅವರು ಹೊಸ ಮನೆ ನಿರ್ಮಾಣ ಮಾಡುವಂತ ಒಂದು ಅವಸರದಲ್ಲಿದ್ರು. ಕೆಲವು ದಿವಸ ರಜೆ ಮಾಡಿದಿರಂತವ್ರು. ನಮ್ಮ ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕುಗಳಲ್ಲಿ ಕಾಳಗಿನಾಡರ ಬಹಳ ಅಭಿಮಾನಿಗಳಿದ್ದಾರೆ. ಕಾಳಗಿನಾಡು ಇಲ್ಲದಿದ್ದರೆ ಆಟ ಆಗುವ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಸದಾಶಿವಮೀನ್ರು ಇಡೀ ರಾತ್ರಿ ಭಾಗವತಿಕೆಯನ್ನು ಮಾಡಿ ಆಟವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ್ದಾರೆ. ಕಾಳಗಿನಾಡು ನನ್ನಲ್ಲಿ ಯಾವತ್ತೂ ಹೇಳುವುದುಂಟು, ಇವನಿಗೆ ಒಂದು ಭವ್ಯವಾದಂತಹ ಒಂದು ಭವಿಷ್ಯ ಇದೆ. ಯಕ್ಷಗಾನದ ಒಂದು ಹೊಸ ಆಶಾಕಿರಣ. ನಾನು ಹಲವಾರು ವರ್ಷಗಳ ಕಾಲ ಇವರನ್ನು ನೋಡ್ಲಿಲ್ಲ. ಕೆಲವು ವರ್ಷಗಳ ಮಧ್ಯದಲ್ಲಿ ಅವರು ಈ ಕ್ಷೇತ್ರದಲ್ಲಿ ವಿಮುಖರಾಗಿ ಬೆಂಗಳೂರಿನಲ್ಲಿ ವ್ಯಾಪಾರದಲ್ಲಿ ಏನೋ ತೊಡಗಿದ್ರಂತೆ. ಆ ನಿರಂತರತೆ ತಪ್ಪಿ ಹೋದ ಮೇಲೆ ಆ ಭಾಗವತಿಗೆ ತಾಜಾತನ ಉಳಿಯುತ್ತದೋ ಇಲ್ಲವೋ ಎನ್ನುವಂತಹ ಒಂದು ಸಂಶಯ ನನಗಿತ್ತು. ಆದರೆ ಆ ಕಂಠ ಸಿರಿ ಈಗಲೂ ಹಾಗೇ ಇದೆ. ದೇವರು ಅವರಿಗೆ ಇನ್ನೂ ಹಲವು ದಶಕಗಳ ಕಾಲ ಕಲಾ ಸೇವೆಯನ್ನು ಮಾಡುವಂತಹ ಶಕ್ತಿ, ಸ್ಫೂರ್ತಿಯನ್ನು ಕೊಡ್ಲಿ ಅಂತ ಹೇಳುತ್ತಾ, ಮತ್ತೆ 2 ಮಾತು ನಮ್ಮ ಅಧ್ಯಕ್ಷರ ಬಗ್ಗೆ. ನಮ್ಮ ಕಣಂಜಾರ್ ಸುರೇಶ್ ಶೆಟ್ಟರ್ ಹೇಳಿದ್ರು, ನಾನು ಆಸ್ಪತ್ರೆಯಿಂದ ಸೂರತ್ಗೆ ಹೋಗಿ ಭಾಗವತಿ ಮಾಡಿ ಪುನಃ ಆಸ್ಪತ್ರೆಯಲ್ಲಿ ಬಂದು ಮಲಗಿದ್ದೇನೆ. ಅದು ಹೌದು. ಹಾಗೆಯೇ ನಮ್ಮ ಸುರೇಶ್ ಭಂಡಾರಿಯವರು ಹಾಗೆ. ಅವರು ಮೊನ್ನೆ ಅನಾರೋಗ್ಯದಿಂದ ಕೆಲವು ಸಮಯ ಆಸ್ಪತ್ರೆಯಲ್ಲಿ ಇದ್ರು. ಮತ್ತೆ ನಾನು 1-2 ದಿವಸ ಬಿಟ್ಟು ನೋಡುವಾಗ ಪೇಪರ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಅವರು ಯಾವಾಗಲೂ ಕಾರ್ಯತತ್ಪರಾಗಿರುವವರು, ಸಮಾಜ ಸೇವೆಯನ್ನು ಮಾಡುವವರು. ಅವರ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತಹದ್ದು ಸಮಾಜ ಸೇವೆ. ಇಂಥವರೆಲ್ಲ ಶತಮಾನಕ್ಕೂ ಸಹಸ್ರಮಾನಕ್ಕೂ ಹುಟ್ಟಿಕೊಳ್ತಾರೆ. ಅವರು ನಮ್ಮ ಮಂಡಳಿಯ ಅಧ್ಯಕ್ಷರು, ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ, ಕಲಾವಿದರಿಗೆ ಆಶ್ರಯದಾತರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಇನ್ನು ನಮ್ಮ ಗೀತಾಂಬಿಗೆ ಕೊಡ್ಲಿ. ಅವರಿಂದಾಗಿ ನಮ್ಮ ಕಲಾಕ್ಷೇತ್ರ ಶ್ರೀಮಂತವಾಗಿದೆ ಎಂದು ಹೇಳುತ್ತಾ, ಈ ಸಂದರ್ಭದಲ್ಲಿ ಸನ್ಮಾನಿಸಲ್ಪಟ್ಟಂತ ದಿನಕರ್ ಕುಂದರ್, ಮುಂಬೈ